ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸದಾಗಿ ಮನೆಯನ್ನು ನಿರ್ಮಾಣ ಮಾಡಬೇಕು, ಕಟ್ಟಡ ನಿರ್ಮಾಣ ಮಾಡಬೇಕು, ಸೂಪರ್ ಆಗಿರುವಂಥ ಪ್ಲ್ಯಾನಿಂಗಲ್ಲಿ ನಮ್ಮ ಮನೆ ಸೂಪರ್ ಆಗಿ ಮೂಡಿ ಬರಬೇಕು ಅಂತ ಅದೆಷ್ಟೋ ಜನ ನಾವು ಅಂದ್ಕೊಳ್ತೀವಿ. ನಿಮ್ಮ ಕನಸಿಗೆ ಪರ್ಫೆಕ್ಟ್ ಆಗಿರುವಂಥ ಪ್ಲ್ಯಾನ್ಸನ್ನು ಕೊಡೋದಕ್ಕಾಗಿ ಇದೀಗ ನಮ್ಮ ಪುತ್ತೂರಿನ ಮಣ್ಣಿನಲ್ಲಿ ಪ್ರಥಮ ಬಾರಿಗೆ ಬಿಲ್ಡ್ ಟೆಕ್ ಎಕ್ಸ್ಪೋ ನಡೀತಾ ಇದೆ. ಪುತ್ತೂರಿನ ಮಹತೋಬಾರ ಮಹಲಿಂಗೇಶ್ವರ ದೇವಾಲಯದ ಎದುರಿರುವಂಥ ಗಡ್ಡೆಯಲ್ಲಿ ಒಟ್ಟು 3 ದಿನಗಳ ಕಾಲ, ಅಂದರೆ ಫೆಬ್ರವರಿ 21ನೇ ತಾರೀಕಿಗೆ ಆರಂಭವಾಗಿರುವಂಥದ್ದು, 22, 23 ಹೀಗೆ 3 ದಿನಗಳ ಕಾಲ ಬಿಲ್ಡ್ ಟೆಕ್ ಎಕ್ಸ್ಪೋ ನಡೀತಾ ಇದೆ. ಹಾಗಾಗಿ ಇಲ್ಲಿಗೆ ಬಂದಿರುವಂತಹ ಸ್ಟಾಲ್ಗಳು ಹೇಗಿದೆ, ಯಾವೆಲ್ಲ ಸ್ಟಾಲ್ಗಳು ಬಂದಿದೆ, ಇಲ್ಲಿಗೆ ನೀವು ಬಂದ್ರಿ ಅಂತ ಹೇಳಿದೆ ನಿಮಗೆ ಯಾವೆಲ್ಲ ಪ್ರಯೋಜನಗಳು ಸಿಗ್ತಾ ಇದೆ, ಇವೆಲ್ಲವನ್ನ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಲಿಶಾ ಸ್ವಿಚಸ್ನವರ ಸ್ಟಾಲ್ ಕೂಡ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ನಿಮಗೆ ಕಾಣ ಸಿಗುತ್ತೆ. ಸ್ವಿಚ್ ಬೋರ್ಡ್ಗಳಲ್ಲಿ ಕೂಡ ಹಾಗೇನೆ ವೆರೈಟಿ ಆಗಿರುವಂಥದ್ದು ಇವಾಗ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿರುವಂಥದ್ದು. ಇದರ ಬಗ್ಗೆ ಕೂಡ ಮಾತಾಡಬೇಕು. ನಮಸ್ತೆ ಸರ್, ನಿಮ್ಮ ಹೆಸರು? ಶ್ರೀಪತಿ ಮಯ್ಯ ಅಂತ. ನಾನು ಲಿಶಾಗೆ ವರ್ಕ್ ಮಾಡ್ತೇನೆ. ಬಿಲ್ಡ್ ಟೆಕ್ ಎಕ್ಸ್ಪೋ ಪುತ್ತೂರು 2026 ನಾವು ಸಹ ಸ್ಟಾಲ್ ಹಾಕಿದ್ದೇವೆ. Lisha has a designer range of switches, modular switches we call, where we have a switches comes in a white, grey and darker version, like we call matte black. So 3 version of switch ranges, and also in the switches we have a flat range and decorative range, and also regular broad rocker switches. In the plate, depending on your interior, we have glossy plates and we have a wooden texture plates. In that almond wood, teak wood and a black oak color plates available. Apart from that matte finish, where we have a grey finish and a matte black finish plates also available. All our designer range switch and sockets and plates comes with a 11 years guarantee. 11 ವರ್ಷ ಗ್ಯಾರಂಟಿಯಲ್ಲಿ ಬರ್ತದೆ. ಹಾಗೆ ಅದರಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಗಳು ಬರ್ತದೆ, ಲೈಕ್ ಸ್ವಿಚ್ ವಿತ್ LED ಆ್ಯಂಡ್ USB ಸಾಕೆಟ್, ಆಮೇಲೆ LED ಫುಟ್ ಲ್ಯಾಂಪ್ ಆ್ಯಂಡ್ ರೆಗ್ಯುಲೇಟರ್ಸ್ ಆ್ಯಂಡ್ ಡಿಮ್ಮರ್ಸ್ಗೆ 3 ವರ್ಷ ಪ್ರಾಮಿಸ್ ಮಾಡ್ತೇವೆ. ಆ್ಯಂಡ್ ದಿಸ್ ಪ್ರಾಡಕ್ಟ್ ಈಸ್ ಕಂಪ್ಲೇಂಟ್ ಫ್ರೀ ಪ್ರಾಡಕ್ಟ್. ಆ್ಯಕ್ಚುಲಿ ನಮ್ಮ ಲಿಶಾದಲ್ಲಿ ಕಂಪ್ಲೇಂಟ್ಗಳು ತುಂಬಾ ಝೀರೋ, ನೋ ಡಿಫೆಕ್ಟ್ ಪ್ರಾಡಕ್ಟ್ಸ್, ಆ್ಯಂಡ್ ಇಟ್ ಈಸ್ ಡೂಯಿಂಗ್ ಗುಡ್ ಇನ್ ದ ಮ್ಯಾಂಗಳೂರು ಡಿಸ್ಟ್ರಿಕ್ಟ್, ಆಲ್ಸೋ ಇನ್ ದ ಪುತ್ತೂರು ತಾಲೂಕು ಆಲ್ಸೋ ವಿ ಆರ್ ಡೂಯಿಂಗ್ ವೆರಿ ಗುಡ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಡಿಟೈಲಿಂಗ್. ಮನೆ ಅಂತ ಬಂದಾಗ ಬಾತ್ರೂಮ್ ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ನಾವು ಬಾತ್ರೂಮನ್ನು ಕೂಡ ಡಿಫ್ರೆಂಟ್ ಆಗಿ ಇರಬೇಕು ಅಂತ ಯೋಚನೆ ಮಾಡ್ತೀವಿ. ಇಲ್ಲಿ ನೀವು ಬಂದ್ರಿ ಅಂತ ಹೇಳಿದರೆ ಬಾತ್ರೂಮ್ ಫಿಟ್ಟಿಂಗ್ಸ್ ಯಾವ ರೀತಿಯಾಗಿ ಇಲ್ಲಿ ನಿಮಗೆ ಕಾಣ ಸಿಗುತ್ತೆ ಅನ್ನೋದನ್ನು ನೋಡ್ಬೋದಾಗಿದೆ. ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್, ರಾಜೀವ್ ಅಂತ. ಓಕೆ ಸರ್, ಇಲ್ಲಿ ವೆರೈಟಿ ಆಗಿರುವಂಥ ಬಾತ್ರೂಮ್ ಫಿಟ್ಟಿಂಗ್ಸ್ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. ಇದು ಜೆಲ್ ಕಂಪ್ನಿಯಿಂದ ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಅಂತ ಬರ್ತಾ ಇರೋದು ಮೇಡಮ್. ಸೊ ವಿ ಹ್ಯಾವ್ ಎ ಫಾಸೆಟ್ಸ್, ನಮ್ಮದು ಫಾಸೆಟ್ಸ್ ಇದೆ, ಸ್ಯಾನಿಟರಿ ವೇರ್ಸ್ ಇದೆ, PTMTs ಇದೆ, ಮತ್ತು ನಿಮಗೆ ಈಗ ನಾವು ಎಲಿಮೆಂಟ್ಸ್ ರೇಂಜ್ ಅಂತೇಳಿ ಕಲರ್ಡಲ್ಲಿ ಮಾಡ್ತಾ ಇದ್ದೀವಿ. ಸೊ ಇಟ್ಸ್ ಅ ಟೋಟಲ್ ಕಾನ್ಸೆಪ್ಟ್, ಇಟ್ಸ್ ಅ ಮೇನ್ ಇನ್ ಇಂಡಿಯನ್ ಬೇಸ್ ಕಂಪ್ನಿ ಇಟ್ಸ್. ಸೊ ಪ್ರೊಡಕ್ಷನ್ ಎವ್ರಿಥಿಂಗ್ ಈಸ್ ಇನ್ ನಮ್ಮದು ಇದರಲ್ಲಾಗುತ್ತೆ, ಚಂಡೀಗಢಲ್ಲಿ ಆಗುತ್ತೆ. ಸೊ ಇಂಡಿಯನ್ ಪ್ರಾಡಕ್ಟ್ಸ್ ಅಂತ ನಾವು ಒಂದು ಹೆಮ್ಮೆಯಿಂದ ಹೇಳ್ಬೋದು, ಆ ಥರದ ಒಂದು ಪ್ರಾಡಕ್ಟ್ಸು. ಸೊ ನಿಮ್ಮ ಮತ್ತೆಲ್ಲ ರೇಂಜಸ್ ಎಲ್ಲ ನಿಮಗೆ ಕಾಣ್ತಾ ಇದೆ. CPL ಬರುತ್ತೆ, ಕಲರ್ಸಲ್ಲಿ ಬರುತ್ತೆ, ಕಲರ್ಸ್ ಮಾಡಲ್ಸ್ಗಳನ್ನ ಹೊಸ ಮಾಡ್ತಾ ಇದೆ. ಇದನ್ನು ನೀವು ಮಾಡ್ಬೋದು 2 ಸರ್. ಓಕೆ ಸರ್, ಇದನ್ನು ಸೆಟ್ ಮಾಡೋದಕ್ಕೆ 2 ದಿನ ತಗೊಂಡ್ರಿ ಅನ್ನೋವಂಥದ್ದು ಗೊತ್ತಾಯಿತು. ಅದಕ್ಕೆ ನಾವು 2 ದಿವಸದಿಂದ ಸ್ಟಾರ್ಟ್ ಮಾಡಿದ್ದೀವಿ ಇದು ವರ್ಕ್ ಮಾಡಲಿಕ್ಕೆ. ಸೊ ಇವತ್ತಿದು ಫಿನಿಶಿಂಗ್ ಆಗಿದೆ. ಸೊ ಲಾಸ್ಟ್ ಈ ಗೆಟಪಲ್ಲಿ ಬಂದಿದೆ. ಸೊ ಬಿಲ್ಟೆಕ್ ನಮಗೇನು ಹೊಸಲ್ಲ ಮೇಡಮ್, ನಾವು ಬಿಲ್ಟೆಕಲ್ಲಿ ತುಂಬ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಸೊ ಬಿಲ್ಟೆಕ್ ಇಟ್ಸ್ ವೆರಿ ಗುಡ್ ಥಿಂಗ್ ಟು ಕಸ್ಟಮರ್ಗೆ ನಾವು ರೀಚ್ ಆಗೋದಕ್ಕೆ ಒಂದು ಒಳ್ಳೆ ಸ್ಟೇಜ್ ಅಂತ ಹೇಳ್ಬೋದು ಬಿಲ್ಟೆಕ್. ಥ್ಯಾಂಕ್ ಯು. ಪುತ್ತೂರಿನ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಯಾಗಿರುವಂಥ ಮುಳಿಯ ಚಿನ್ನಾಭರಣದ ಮಾರಾಟ ಮಾತ್ರವಲ್ಲದೆ ಗ್ರಾಹಕರಿಗೆ ಎಸ್ಟೇಟ್, ಹೋಮ್, ಸೈಟ್ ಇವುಗಳನ್ನು ಕೂಡ ನೀಡುವ ಮೂಲಕ ಮುಳಿಯ ಪ್ರಾಪರ್ಟೀಸನ್ನು ಪ್ರಾರಂಭಿಸಿರುವಂಥದ್ದು ನಮಗೆಲ್ಲನೂ ಗೊತ್ತಿದೆ. ಇದರ ಜೊತೆಗೇ ಇವಾಗ ಬಿಲ್ಡ್ ಟೆಕ್ನಲ್ಲಿ ಕೂಡ ಇವರ ಸ್ಟಾಲ್ ಕೂಡ ಕಾಣಸಿಗ್ತಾ ಇರುವಂಥದ್ದು. ಇದರ ಬಗ್ಗೆ ಮಾತಾಡಬೇಕು. ನಮಸ್ತೆ ಸರ್. ನಮಸ್ತೆ, ರಜತ್ ಅಂತೇಳಿ. ನಾನು ಮುಳಿಯ ಪ್ರಾಪರ್ಟಿ ಡಿಪಾರ್ಟ್ಮೆಂಟಲ್ಲಿ ಮುಳಿಯ ಪ್ರಾಪರ್ಟೀಸ್ ನಮ್ಮದು 2005ಇಂದ ಮುಳಿಯ ಪ್ರಾಪರ್ಟೀಸಿಂದ ನಾವು ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಮಾಡಿದ್ದೇವೆ. ಇದು ಈಗ 21 ವರ್ಷ ಆಯಿತು. ನಮ್ಮ ಮುಳಿಯ ಜ್ಯುವೆಲರ್ ಬ್ರ್ಯಾಂಡ್ ಇದೆ. 81 ಇಯರ್ಸ್ ನಮ್ಮ ಮುಳಿಯ ಜ್ಯುವೆಲರ್ಸ್ಗೆ ಆಗಿದೆ. ಅದೇ ಒಂದು ಬ್ರ್ಯಾಂಡ್ ಮುಖಾಂತರ ನಾವು ಮುಳಿಯ ಪ್ರಾಪರ್ಟೀಸ್ ರಿಯಲ್ ಎಸ್ಟೇಟಿಗೆ ಪಾದಾರ್ಪಣೆ ಮಾಡಿ ರಿಯಲ್ ಎಸ್ಟೇಟಲ್ಲಿ ಕೂಡ ನಾವು ಒಂದು ಸಕ್ಸಸ್ಸನ್ನು ಕಾಣ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ. ಹಾಗೆ ಈ ಒಂದು ಬಿಲ್ಡ್ ಟೆಕ್ ಎಕ್ಸ್ಪೋ ನಮಗೊಂದು ನಮ್ಮ ಒಂದು ಪ್ರಮೋಟ್ ಮತ್ತು ನಮ್ಮ ಒಂದು ಸೈಟನ್ನು ಇಲ್ಲಿಯ ಆಸುಪಾಸಿನ ಸ್ಥಳೀಯ ಜನರಿಗೆ ಒಂದು ರೀಚ್ ಆಗೋ ದೃಷ್ಟಿಯಿಂದ ನಾವಿಲ್ಲಿ ಒಂದು ಸ್ಟಾಲನ್ನು ಹಾಕಿ ಒಂದು ನಮ್ಮ ಒಂದು ಪ್ರಾಪರ್ಟೀಸನ್ನು ಎಲ್ಲ ಜನತೆಗೆ ಒಂದು ಸಿಗುವ ರೀಚ್ ಆಗುವ ಹಾಗೆ ನಾವಿಲ್ಲಿ ಒಂದು ಮಾಡ್ತಿರುವಂಥ ಒಂದು ಪ್ರಮೋಟ್ ಕಾರ್ಯಕ್ರಮ. ಮುಳಿಯ ಪ್ರಾಪರ್ಟೀಸ್ ಎಲ್ಲೆಲ್ಲ ಇದೆ? ನಮ್ಮದು ಮುಳಿಯ ಪ್ರಾಪರ್ಟೀಸ್ ನಮ್ಮದು ಇಲ್ಲಿ ಕಲ್ಲಡ್ಕ ಹತ್ತಿರ ದಾಸಕೋಡಿ ಹತ್ತಿರ 3 ಪ್ರಾಜೆಕ್ಟಲ್ಲಿ ಇದೆ. ಹಾಗೆ ಮತ್ತು ನಮ್ಮದು ಕುಕ್ಕೆ ಸುಬ್ರಹ್ಮಣ್ಯ ಹತ್ತಿರ ಗುತ್ತಿಗಾರಲ್ಲಿ ಒಂದು ಪ್ರಾಜೆಕ್ಟ್ ಇದೆ. ಹಾಗೆ ಮಡಿಕೇರಿಯಲ್ಲಿ ಇದೆ, ಮತ್ತು ಕಲ್ಲುಗೊಂಡಿ ಸಂಪಾಜೆಯಲ್ಲಿ ನಮ್ಮ ಪ್ರಾಜೆಕ್ಟ್ ಇದೆ. ಹಾಗೆ ಪುತ್ತೂರಿನಲ್ಲಿ ಕೂಡ ನಮ್ಮ ಪ್ರಾಪರ್ಟಿಗಳು ಅವೈಲೇಬಲ್ ಇದೆ ಜನತೆಗೆ.
ಮನೆ ಸದೃಢವಾಗಿರಬೇಕು ಅಂತ ಹೇಳಿದರೆ ನಾವು ಮನೆ ಕಟ್ಟೋ ಸಂದರ್ಭದಲ್ಲಿ ಬಳಸುವಂಥ ಸ್ಟೀಲ್ಗಳು ಕೂಡ ಅಷ್ಟೇ ಸದೃಢವಾಗಿರಬೇಕು. TMT ಸ್ಟೀಲ್ ಬಾರ್ನವರ ಸ್ಟಾಲ್ ಕೂಡ ನಿಮಗೆ ಇಲ್ಲಿ ಕಾಣಸಿಗ್ತಾ ಇರುವಂಥದ್ದು. ಮಾತಾಡಿಸ್ಬೇಕು. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಸುನಿಲ್ BS ಅಂತ. ನಾನು ಅಪೆಕ್ಸ್ ಖ್ಯಾತಿ ಸ್ಟೀಲ್ ಇಂಡಸ್ಟ್ರೀಲಿ ಅಪೆಕ್ಸ್ ಸ್ಟೀಲ್ ಎಂಬ ಬ್ರ್ಯಾಂಡಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಮ್ಮದು ಬಂದು ಆಲ್ಮೋಸ್ಟ್ 18 ಇಯರ್ಸ್ ಕಂಪನಿ. ಆ್ಯಕ್ಚುಲಿ ನಮ್ಮ ಮಂಗಳೂರು ಬೆಲ್ಟಲ್ಲಿ ಮ್ಯಾಂಗ್ಳೂರು ಏನಿದೆ ದಕ್ಷಿಣ ಕನ್ನಡ ತುಂಬ ಪಾಪ್ಯುಲರ್ ಬ್ರ್ಯಾಂಡ್. ಅದನ್ನು ಈಗ ಅಪ್ಗ್ರೇಡ್ ಕೂಡ ಮಾಡಿದ್ದೀವಿ. ಇಲ್ಲಿ ಇಂಜಿನಿಯರ್ಸ್ ತಕ್ಕನಾಗಿ ಮಾಡಿರುವಂಥ TMT ಆಗಿರುತ್ತೆ. ಇದ್ರದ್ದು ಪ್ರೈಸ್ ವೈಸ್ ಇರ್ಬೋದು, ಕ್ವಾಲಿಟಿ ವೈಸ್ ಇರ್ಬೋದು, ತುಂಬ ಚೆನ್ನಾಗಿದೆ. ನಮ್ಮಲ್ಲಿ ಯಾವ ರೀತಿ ಅಂದರೆ 90 ಭಾಗ ನಿಮ್ಮ ದಕ್ಷಿಣ ಕನ್ನಡದಲ್ಲಿ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡ್ತಾರೆ. ಅದು ನನ್ನ ತುಂಬ ಸಂತೋಷ. ಆದ್ದರಿಂದ ನಾನು ಈ ಬಿಲ್ಡ್ ಎಕ್ಸ್ಪೋ ಫಸ್ಟ್ ಟೈಮಿಂದ ಪುತ್ತೂರಲ್ಲಿ 25 ವರ್ಷ, ಬೇರೆ ಕಡೆ 25 ಇಯರ್ಸ್ ಸಿಲ್ವರ್ ಜುಬ್ರಿ ಎಲ್ಲ ಮಾಡಿದ್ದಾರೆ. ಆ್ಯಕ್ಚುಲಿ ನನ್ನದು ಮೈಸೂರು ಪ್ರಾಪರ್ ಆಗಿದ್ರು, ನಮ್ಮ ಕಂಪನಿ ಮೈಸೂರದಾಗಿದ್ರು ನಾವು ಅಲ್ಲೂ ಕೂಡ ಈ ಥರ ಬಿಲ್ಡ್ ಎಕ್ಸ್ಪೋದಲ್ಲಿ ನಮ್ಮದು ಎಕ್ಸ್ಪೋಸ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಇಲ್ಲಿ ಬಿಲ್ಡ್ ಎಕ್ಸ್ಪೋ ಮಾಡ್ತಿರೋದ್ರಿಂದ ತುಂಬ ಸಂತೋಷದಿಂದ ನಾವಿಲ್ಲಿ ಸ್ಟಾಲ್ನ ಹಾಕಿದ್ದೀವಿ. ಏಕೆಂದರೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ಬೇಕು ಇಲ್ಲಿನ ಕಸ್ಟಮರ್ಗೆ, ಮತ್ತು ಅವರ ಅಭಿಪ್ರಾಯನ ತೆಗೆದುಕೊಂಡು ನನ್ನ ಬ್ರ್ಯಾಂಡ್ನ ಅವರಿಗೆ ತಕ್ಕನಂಗೆ ಮಾಡಬೇಕು ಅನ್ನೋ ಉದ್ದೇಶ ಇದೆ ಮೇಡಮ್. ಕರೆಂಟ್ ಯಾವಾಗ ಕೈ ಕೊಡುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕರೆಂಟ್ಗೆ ಪರ್ಯಾಯವಾಗಿ ಪ್ರತಿಯೊಬ್ಬರು ಕೂಡ ಅವಲಂಬನೆ ಮಾಡ್ಕೊಂಡಿರೋದು ಅಂತ ಹೇಳಿದರೆ ಅದು ಸೋಲಾರನ್ನು. ನೀವು ಬಿಲ್ಡ್ ಟೆಕ್ ಎಕ್ಸ್ಪೋಗೆ ಬಂದ್ರಿ ಅಂತ ಹೇಳಿದರೆ ನಿಮಗೆ ಇಲ್ಲಿ ಟಾಟಾ ಪವರ್ ಸೋಲಾರ್ ರೂಫ್ನವರ ಸ್ಟಾಲ್ ಕೂಡ ಇದೆ. ಇದ್ರ ಬಗ್ಗೆ ಕೂಡ ಮಾತಾಡಬೇಕು. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ, ನಾನು ಶರತ್ ಆಚಾರ್ಯ ಅಂತ, ಟಾಟಾ ಪವರ್ನ ಅಥರೈಸ್ ಚಾನಲ್ ಪಾರ್ಟ್ನರ್ ಫಾರ್ ಮ್ಯಾಂಗ್ಳೂರು ಡಿಸ್ಟ್ರಿಕ್ಟ್. ನಾವು ಇಲ್ಲಿ ಈಗ ಬಿಲ್ಡ್ ಟೆಕ್ಸ್ ಅವರದ್ದು ಫಸ್ಟ್ ಟೈಮ್ ನಾವು ಇಲ್ಲಿ ಸ್ಟಾಲ್ ಮಾಡ್ತಾಯಿದ್ದೇವೆ. ಫಸ್ಟ್ ಟೈಮ್ ನೀವು ಸಹ ಪುತ್ತೂರಲ್ಲಿ ಮಾಡ್ತಾಯಿದ್ದೀರಿ. ಸೊ ಈ ಎಕ್ಸ್ಪೋದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೇವೆ. ಈಗ ಸೋಲಾರಿಂದು ಈಗ ತುಂಬ ಇನೋವೇಷನ್ಸು ಬಂದಿದೆ. ಅದೇ ಥರ ತುಂಬ ಪ್ರಾಜೆಕ್ಟ್ಸ್ ಈಗ ಸ್ಕೀಮ್ಸ್ ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ಈಗ PM ಸೂರ್ಯಗರ್ ಮುಫ್ತ್ ಬಿಜ್ಲಿ ಯೋಜನಾ ಅಂತ ಸ್ಕೀಮ್ ಇದೆ. ಅದರಲ್ಲಿ ಈಗ 78,000 ರುಪೀಸ್ವರೆಗೆ ಸಬ್ಸಿಡಿ ಕೊಡ್ತಾ ಇದ್ದೇವೆ. ಅದರಲ್ಲಿ ಈಗ ಎಲ್ಲರೂ ಸಹ ಯಾರೂ ಸಹ ಈ 200 ಯೂನಿಟ್ಗಿಂತ ಜಾಸ್ತಿ ಯಾರೆಲ್ಲ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಈ ಸ್ಕೀಮಲ್ಲಿ ಸೋಲಾರನ್ನು ಹಾಕ್ಸ್ಕೊಳ್ಬೋದು. ಮತ್ತು ಇದರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ ಇದು ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅವರು ಸಹ ಲೋಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ 6% ಬಡ್ಡಿಗೆ ಲೋನನ್ನು ಕೊಡ್ತಾ ಇದ್ದಾರೆ ಹಾಕೊಳ್ಳೋರಿಗೆ. 80%, 90% ಸಹ ಫಂಡಿಂಗ್ ಮಾಡ್ತಾ ಇದ್ದೇವೆ. ಮತ್ತು ಇದರಿಂದ 30 ಇಯರ್ಸ್ವರೆಗೆ ಇದರದ್ದು ಪ್ಯಾನಲ್ ವಾರಂಟಿ ಬರ್ತದೆ. ಸೊ 30 ಇಯರ್ವರೆಗೆ ನಿಮಗೆ ಎಲೆಕ್ಟ್ರಿಸಿಟಿ ಫ್ರೀ ಆಗ್ತದೆ. ಮತ್ತು ಇದರಿಂದ ಇಂಡಸ್ಟ್ರಿ ಅವರು ಸಹ ಯೂಸ್ ಮಾಡ್ಬೋದು, ಕಮರ್ಷಿಯಲ್ ಪರ್ಪಸಿಗೆ ಸಹ ಕಮರ್ಷಿಯಲ್ ಕಾಂಪ್ಲೆಕ್ಸ್ನವರು, ಇನ್ಸ್ಟಿಟ್ಯೂಷನ್ನವರು ಸಹ ಯೂಸ್ ಮಾಡ್ಬೋದು. ಇದರಿಂದ ಈ ಕಮರ್ಷಿಯಲ್ ಮತ್ತು ಇಂಡಸ್ಟ್ರಿಯಲ್ ಅವರು ಹಾಕುವವರಿಗೆ ಸಣ್ಣ 3-3.5 ವರ್ಷದಲ್ಲಿ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರ್ತದೆ. ಅಷ್ಟರ ಒಳಗಡೆ ನೀವು ಹಾಕಿದ ಇನ್ವೆಸ್ಟ್ಮೆಂಟನ್ನು ರಿಟರ್ನ್ಸ್ ತೆಗಿಬೋದು. ಸೊ ಇದೊಂದು ಒಳ್ಳೆಯ ಕಾನ್ಸೆಪ್ಟ್. ಇದನ್ನು ನಾವೆಲ್ಲರೂ ಯುಟಿಲೈಸ್ ಮಾಡಿಕೊಳ್ಬೇಕು, ಎಲ್ಲರಿಗೂ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೇವೆ. ಟರ್ಬೋ ಸ್ಟೀಲ್ TMT ಬಾರ್ನವರ ಸ್ಟಾಲ್ ಕೂಡ ಇಲ್ಲಿದೆ. ಇವರು ನೋಡ್ಬೋದು, ನೀವು ಇಲ್ಲಿ ಪ್ರದರ್ಶನವನ್ನು ಕೂಡ ಇಟ್ಟಿದ್ದಾರೆ. ಇದ್ರ ಜೊತೆಗೆ ನಿಮಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಮಾತಾಡಿಸ್ಬೇಕು. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ಅಭಿಷೇಕ್ ಕಾಳೆ ಅಂತ ಹೇಳಿ. ನಾವು ಬೇಸಿಕ್ ಫ್ರಮ್ ಹುಬ್ಳಿ ಧಾರವಾಡ ಸೇಲ್ಸ್ ಮ್ಯಾನೇಜರ್. ಇದು ನಮ್ಮದು ಪುತ್ತೂರಲ್ಲಿ ಫಸ್ಟ್ ಟೈಮ್ ಇವೆಂಟ್. ಇದು ಎಕ್ಸಿಬಿಷನ್ ಬಿಲ್ಡ್ ಟೆಕ್ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಮ್ಮದು ಇಲ್ಲಿ ಟರ್ಬೋ ಸ್ಟೀಲ್ ಮಂಗಳೂರು, ಉಡುಪಿ ಆಯಿತು. ನಮ್ಮದು ದಕ್ಷಿಣ ಕನ್ನಡದಲ್ಲಿ ಚೆನ್ನಾಗಿ ಸೇಲ್ಸ್ ಆಗ್ತಾಯಿದೆ. ಸೊ ಪುತ್ತೂರಲ್ಲಿ ನಾವು ಅವೇರ್ನೆಸ್ ಮಾಡೋಕ್ಕೆ ಅಂತ ಹೇಳಿ ಸ್ಟಾಲ್ನ ಹಾಕಿದ್ದೀವಿ. ಸೊ ಇದು ಬಂದು ಬೇಸಿಕಲಿ ನಮ್ಮದು ಕರ್ನಾಟಕ ಬ್ರ್ಯಾಂಡ್ ಚಿತ್ರದುರ್ಗದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಇದು ನಮ್ಮದು ERM ಗ್ರೂಪ್ಸ್ ಅಂತ ಹೇಳಿ, ಟರ್ಬೋ ಸ್ಟೀಲ್ ಪ್ರಕಾಶ್ ಪಾಂಜ್ ಐರನ್ ಆ್ಯಂಡ್ ಪವರ್ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ಮದು ಕಂಪ್ನಿ. ಸೊ ನಮ್ಮದೇ ಓನ್ ಐರನ್ ಓರ್ ಕಂಟೆಂಟ್ ಇರೋದ್ರಿಂದ ಇದು ಪ್ರೈಮರಿ ಮಟೀರಿಯಲಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಈಕ್ವಲೆಂಟ್ ಇಲ್ಲಿ ನಮ್ಮದು ಸೌತ್ ಇಂಡಿಯಾದಲ್ಲಿ JSW ಬಿಟ್ಟರೆ ಸೆಕೆಂಡ್ ಲಾರ್ಜೆಸ್ಟ್ ಕಂಪ್ನಿ ಇರೋದೇ ನಮ್ಮದು ಟರ್ಬೋದು. ಸೊ ನಾವು ಇಲ್ಲಿ ಹಾಗಾಗಿ ಅವೇರ್ನೆಸ್ ಮಾಡಿ ಒಳ್ಳೆ ಇಲ್ಲಿ ಜನಗಳಿಗೆ ಒಂದು ಒಳ್ಳೆ ಬ್ರ್ಯಾಂಡ್ನ ಸಪ್ಲೈ ಮಾಡ್ತಾಯಿದ್ವಿ, ಟರ್ಬೋ ಸ್ಟೀಲ್ ಅಂತ ಹೇಳಿ. ಸೊ ಇದರಿಂದ ಒಳ್ಳೆ ಇಲ್ಲಿ ಲೋಕಲ್ ಜನಗಳು ಬಂದು ಒಂದು ಸ್ವಲ್ಪ ಅವೇರ್ನೆಸ್ನ ತೊಗೋಬೇಕು ಸ್ಟೀಲ್ ಬಗ್ಗೆ. ಯಾಕಂದರೆ ಇಲ್ಲಿ ಸ್ವಲ್ಪ JSW ಅದು ಜಾಸ್ತಿ ಇರೋದ್ರಿಂದ. ಸೊ ಅದೇ ಕ್ವಾಲಿಟಿಲಿ ನಾವು ರೇಟಲ್ಲಿ ಕಂಪೇರ್ ಮಾಡಿದರೆ ನಮ್ಮದು ಅದಕ್ಕಿಂತ ಒಂದು 4-5 ರೂಪಾಯಿ ಕಡಿಮೆ ಇದೆ. ಸೊ ಅದರಲ್ಲಿ ನಾವು ಒಂದು ಸ್ವಲ್ಪ ನಿಮ್ಗೆ ಒಳ್ಳೆ ಕ್ವಾಲಿಟಿ ಕೊಟ್ಟು ನಮ್ಮ ಕಡೆಯಿಂದ ಸಹಕಾರ ಮಾಡ್ತೀವಿ ಅಂತ ಕೇಳ್ಕೊಳ್ತೀವಿ. ಶ್ರೀ ವಿನಾಯಕ ಡಿಸ್ಟ್ರಿಬ್ಯೂಟರ್ಸ್ನವರ ಸ್ಟಾಲನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಮಾತಾಡಿಸ್ಬೇಕು. ನಮಸ್ತೆ ಸರ್. ನಮಸ್ತೆ, ಪ್ರಶಾಂತ್ ಕುಮಾರ್ ಶೆಟ್ಟಿ. ನಿಮ್ಮ ಸ್ಟಾಲ್ ಸ್ಪೆಷಾಲಿಟಿ ಬಗ್ಗೆ? ನಮ್ಮಲ್ಲಿ ಬಾತ್ರೂಮ್ ಆ್ಯಂಡ್ ಕಿಚನಿಗೆ ಬೇಕಾಗಿರುವ ಎಲ್ಲ ಪ್ರಾಡಕ್ಟ್ ಇದೆ. ಹೋಲ್ಸೇಲ್ ದರದಲ್ಲಿ, ನಾವು ರಿಟೇಲ್ ಮಾಡ್ತಾಯಿಲ್ಲ. ಸೊ ಇಲ್ಲಿ ಪುತ್ತೂರಲ್ಲಿ ಒಂದು 8-10 ರಿಟೇಲರ್ಸ್ ಇದ್ದಾರೆ. ಅವರಿಗೆ ನಾವು ಹೋಲ್ಸೇಲ್ ದರದಲ್ಲಿ ಕೊಡ್ತೀವಿ, ಅವ್ರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ನಮ್ಮಲ್ಲಿ ಬಾತ್ರೂಮ್ ಬೇಕಾಗಿರುವ ಹಿಂದ್ವೇರ್, ವರ್ಮೋರಾ, AGL ಪ್ರಾಡಕ್ಟ್ ಇದೆ. ಪೈಪಲ್ಲಿ ಕಿಸಾನ್ ಬ್ರ್ಯಾಂಡ್ ಇದೆ. ಹಾಗೆ ಬಾತ್ರೂಮ್ ಎಸೆಸರಿಯಲ್ಲಿ ಚಿಲ್ಲಿ ಅಂತ ಒಂದು ಬ್ರ್ಯಾಂಡ್ ಇದೆ. ಹಾಗೆ ಸಿಂಕಲ್ಲಿ ಏಷ್ಯಾಟೆಕ್ಕು, ನಿರಾಲಿ 2 ಬ್ರ್ಯಾಂಡ್ ಇದೆ ನಮ್ಮಲ್ಲಿ. MYK ಲ್ಯಾಟಿಕ್ರೇಟ್ ಸ್ಟಾಲ್ ಕೂಡ ಇಲ್ಲಿ ಇದೆ.
ಇಲ್ಲಿ ಏನೆಲ್ಲ ನಿಮಗೆ ಸಿಗುತ್ತೆ ಮಾಹಿತಿ ಕೂಡ ತಿಳ್ಕೊಳ್ಬೇಕು. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಜತ್ ಅಂತೇಳಿ. ನಿಮ್ಮ ಸ್ಟಾಲ್ ಬಗ್ಗೆ ಹೇಳಿ. MYK Laticrate ಆ್ಯಕ್ಚುಲಿ ಇಟ್ಸ್ ಓಲ್ಡೆಸ್ಟ್ ಟೈಲ್ ಅಡಿಸಿವ್ ಕಂಪ್ನಿ. 25 ಇಯರ್ಸ್ ಆಯಿತು ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿ. 2001 ಸ್ಟಾರ್ಟ್ ಆಗಿದ್ದು. ಬೇಸಿಕಲಿ ಇದು ಲ್ಯಾಟಿಕ್ರೇಟ್ ಬಂದು ಫಾರಿನ್ ಕಂಪ್ನಿ, USA ಕಂಪ್ನಿ. ಸೊ MYK ನಮ್ಮ ಇಂಡಿಯನ್ ಕಂಪ್ನಿ ಜೊತೆ ಅಸೋಸಿಯೇಟ್ ಆಗಿ 25 ಇಯರ್ಸಿಂದ ವರ್ಕ್ ಮಾಡ್ತಾ ಇದೆ. ಇಟ್ಸ್ ಇಂಡಿಯಾಸ್ ನಂಬರ್ 1 ಟೈಲ್ ಅಡಿಸಿವ್ ಕಂಪನಿ. ಹೌದು, ಆ್ಯಕ್ಚುಲಿ ಮೊದಲನೇ ಸಾರಿ ಬರ್ತಾ ಇರೋದು ನಾವು ಬಿಲ್ಟೆಕ್ಗೆ. ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋ ಹೋಪಲ್ಲಿ ಇದ್ದೀವಿ. ನಮ್ಗೆ ಬೇಕಾಗಿರೋ ಇನ್ಫ್ಲುಯೆನ್ಸರ್ಸ್, ನಮಗೆ ಬೇಕಾಗಿರೋ ಕಾಂಟ್ಯಾಕ್ಟ್ಸ್ ಇಲ್ಲಿ ಡೆವಲಪ್ ಆಗುತ್ತೆ ಅನ್ನೋ ಒಂದು ಹೋಪಲ್ಲಿ ಈ ಕಡೆ ಬಂದಿದ್ದೀವಿ. ಮನೆ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು, ಅದರ ರೂಫ್ ಭದ್ರವಾಗಿರಬೇಕು ಅಂತ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡ್ತೀವಿ. ಇಲ್ಲಿ ನೀವು ಬಂದ್ರಿ ಅಂತ ಹೇಳಿದರೆ ಮೋನಿಯಾ ರೂಫ್ ಅನ್ನುವಂಥ ಸ್ಟಾಲ್ ಕೂಡ ಇದೆ, ಮಾತಾಡಿಸ್ಬೇಕು. ನಮಸ್ತೆ ಸರ್. ನಮಸ್ತೆ ಮೇಡಮ್, ಸಂದೇಶ ಮೇಡಮ್. ನಮ್ಮ ಕಂಪನಿ ಹೆಸರು ಮೋನಿಯಾ ರೂಫಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ. ನಾವು ಆ್ಯಕ್ಚುಲಿ ನಾವು ಪಿಚ್ಡ್ ರೂಫಿಂಗ್ ಸೊಲ್ಯೂಷನ್ಸ್ ಕಂಪನಿ. ಸೊ ನಮ್ಮದು ಕಂಪನಿ ಬಂದುಬಿಟ್ಟು ಬೆಂಗಳೂರಲ್ಲಿ ಫ್ಯಾಕ್ಟ್ರಿ ಇದೆ. ಸೊ ನಾವು ಮ್ಯಾನುಫ್ಯಾಕ್ಚರ್ ಆಫ್ ಸಿಮೆಂಟ್ ರೂಫ್ ಟೈಲ್ಸ್ ಆ್ಯಂಡ್ ಕ್ಲೇ ರೂಫ್ ಟೈಲ್ಸ್. ನಮ್ಮ ಹತ್ರ ಮಣ್ಣಿಂದ ಮಾಡಿರೋ ಟೈಲ್ಸು ಇದೆ, ಸಿಮೆಂಟಿಂದ ಮಾಡಿರೋ ಟೈಲ್ಸು ಇದೆ. ಸೊ ಸಿಮೆಂಟಲ್ಲಿ ನಮ್ಮದು 3 ಪ್ರೊಫೈಲ್ ಇದೆ. ಪ್ಲಸ್ ನಮಗೆ ಇವಾಗ ನಾರ್ಮಲ್ ಲೋಕಲ್ ಹಂಚು ಏನಂದರೆ ಒಂದೇ ಕಲರಲ್ಲಿ ಬರುತ್ತೆ, ಮಣ್ಣಿಂದ ಮಾಡಿರ್ತಾರೆ. ಸೊ ನಮ್ಮ ಕಸ್ಟಮರಿಗೆ ಬೇರೆ ಬೇರೆ ಕಲರ್ ಆಪ್ಷನ್ ಬೇಕಾದರೆ ನಮ್ಮ ಮೋನಿಯಾ ರೂಫ್ ಟೈಲ್ಸಿಗೆ ಹೋಗ್ಬೋದು. ಸೊ ನಮ್ಮ ಹತ್ರ ಈಚ್ ಮೂರು ಥರದ ಟೈಲ್ಸ್ ಇದೆ. ಪ್ಲಸ್ ಈ 3 ಕಲರ್ ಶೇಪಲ್ಲಿ 15ರಿಂದ 16 ಕಲರ್ ಇದೆ. ಸೊ ಅದು ಬಿಟ್ಟು ನಮ್ಮದು 100% ಲೀಕ್ ಪ್ರೂಫ್. ನಮ್ಮದು ಬರೀ ಹಂಚಂತಲ್ಲ, ನಾವು ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್, ವಾಟರ್ ಪ್ರೂಫಿಂಗ್ ಇಕ್ವಿಪ್ಮೆಂಟ್ಸ ಸಪ್ಲೈ ಮಾಡ್ತೀವಿ. ಸೊ ಯಾರಿಗಾದರೂ ರೂಫ್ ಟೈಲ್ ಇದ್ದರೆ ನಾವು 3 ಡೇಸ್ ಇಲ್ಲೇ ಇರ್ತೀವಿ. ಬಂದು ಜಾಸ್ತಿ ಇನ್ಫಾರ್ಮೇಷನ್ ಬೇಕಾದ್ರೆ ಇಲ್ಲಿ ಬಂದು ತಗೊಂಡು. ಕಟ್ಟಡ ನಿರ್ಮಾಣ ಅಂತ ಬಂದಾಗ ಪ್ರಥಮವಾಗಿ ಬರುವಂಥದ್ದೇ ಸಿಮೆಂಟ್ ಅನ್ನೋವಂಥದ್ದು. ಸಿಮೆಂಟ್ನ ವಿಚಾರದಲ್ಲಿ ದಿ ಬೆಸ್ಟ್ ಅಂತ ಹೇಳಿದರೆ ಯಾವುದು ಅಂತ ಕೇಳಿದರೆ ಇದನ್ನು ಬಳಸಿದವರು ಹೇಳುವಂಥದ್ದು ರ್ಯಾಮ್ಕೋ ಅಂತ. ಇಲ್ಲಿ ನಮಗೆ ಸ್ಟಾಲ್ ಕೂಡ ಇದೆ, ಮಾತಾಡಿಸ್ಬೇಕು. ನಮಸ್ತೆ ಸರ್, ನಿಮ್ಮ ಹೆಸರು? ಕಾರ್ತಿಕ್ ಅಂತೇಳಿ. ರ್ಯಾಮ್ಕೋ ಅಂದರೆ ಎಲ್ರಿಗೂ ಸಿಮೆಂಟ್ ಅಂತ ಗೊತ್ತುಂಟು ಮ್ಯಾಮ್. ರ್ಯಾಮ್ಕೋದಲ್ಲಿ ಸಿಮೆಂಟ್ ಅದು ಆ್ಯಕ್ಚುಲಿ ಫೇಮಸ್ ರ್ಯಾಮ್ಕೋದಲ್ಲಿ. ಆದರೆ ಸಿಮೆಂಟ್ ಒಂದು ಬಿಟ್ಟು ಇನ್ನೂ ತುಂಬ ಪ್ರಾಡಕ್ಟ್ಸ್ ಉಂಟು. ಸಿಮೆಂಟ್ ಅಲ್ಲದೆ ವಾಟರ್ ಪ್ರೂಫಿಂಗ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಅದೇ ಥರ ಟೈಲ್ ಅಡೆಸಿವ್ಸು, ಟೈಲ್ ಗಮ್, ಎಪಾಕ್ಸಿ ಗ್ರೌಟ್, CG ಗ್ರೌಟ್ ಆಗಿರ್ಬೋದು. ಅದೇ ವಾಟರ್ ಪ್ರೂಫಿಂಗಲ್ಲಿ ಇಂಟಗ್ರಲ್ ವಾಟರ್ ಪ್ರೂಫಿಂಗ್ ಆಗಿರ್ಬೋದು, ಎಕ್ಸ್ಟರ್ನಲ್ ವಾಟರ್ ಪ್ರೂಫಿಂಗ್ ಆಗಿರ್ಬೋದು, ಅದೇ ಥರ ರಿಪೇರಿಂಗ್ ಕಂಪೌಂಡ್ಸ್ ಆಗಿರ್ಬೋದು. ಹಾಗೆ ನಿಯರ್ಲಿ 33 ಪ್ರಾಡಕ್ಟ್ಸ್ ಉಂಟು ಸರ್ ಮ್ಯಾಮ್. ಸೊ ಅದಕ್ಕಾಗಿ ಈ ಸ್ಟಾಲ್ ಮುಖಾಂತರ ಎಲ್ರಿಗೂ ಬಂದಂಥ ಎಲ್ರಿಗೂ ಇಲ್ಲಿ ಇಂಜಿನಿಯರ್ಸ್ ಬರ್ತಾರೆ, ಕಾಂಟ್ರಾಕ್ಟರ್ಸ್ ಬರ್ತಾರೆ, ಅದೇ ಥರ ಮನೆ ಕಟ್ಟುವವರು, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದ್ದವರು ಎಲ್ಲರೂ ಬರ್ತಾರೆ. ಸೊ ಅವರಿಗೆಲ್ಲರಿಗೂ ಒಮ್ಮೆ ಇನ್ಫಾರ್ಮೇಷನ್ ಸಿಕ್ಕಿದಾಗೆ ಆಗ್ತದೆ, ಯಾವುದೆಲ್ಲ ಪ್ರಾಡಕ್ಟ್ಸ್ ಉಂಟು ಅಂದರೆ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಒಮ್ಮೆ ಡಿಟೇಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ಯಾರಿಗೆಲ್ಲ ಯಾವುದೇ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕೋ ಆ ಥರ. ಮತ್ತು ಬಿಲ್ಟೆಕ್ 2026 ACC ಅವರು ಒಂದು ಒಳ್ಳೆಯ ಪ್ರೋಗ್ರಾಮನ್ನು ಆ್ಯಕ್ಚುಲಿ ಎಕ್ಸಿಬಿಷನನ್ನು ಆಯೋಜಿಸಿದ್ದಾರೆ. ನನ್ನ ಲೆಕ್ಕದಲ್ಲಿ ಅದೇ ಸಿಮೆಂಟಲ್ಲಿ ರ್ಯಾಮ್ಕೋ ಸಿಮೆಂಟ್ ಅವರು ಮಾತ್ರ ಇದಕ್ಕೆ ಇದು ಮಾಡಿರೋದು. ಇದೊಂದು ವೆರಿ ಸ್ಪೆಷಲ್ ಪ್ರಾಡಕ್ಟ್ ಆ್ಯಕ್ಚುಲಿ. ವೆರಿ ಸ್ಪೆಷಲ್ ಪ್ರಾಡಕ್ಟ್ ಆ್ಯಕ್ಚುಲಿ. ಇಕೋ ಪ್ಲಾಸ್ಟರ್ ಅಂತೇಳಿ ನಾರ್ಮಲಿ ನಮ್ಮದ್ರಲ್ಲಿ ಹೇಗೆ ಅಂದರೆ ಒಂದೊಂದು ವರ್ಕಿಗೆ ಒಂದೊಂದು. ಆ್ಯಕ್ಚುಲಿ ಈಗ ಕಾಂಕ್ರೀಟಿಗೆ ಸೂಪರ್ ಕ್ರೀಟ್ ಅಂತೇಳಿ, ಅದೇ ಥರ ಪ್ಲಾಸ್ಟರಿಂಗ್ ವರ್ಕಿಗೆ ಬಂದರೆ ಇಕೋ ಪ್ಲಾಸ್ಟರ್ ಅಂತೇಳಿ, ಟೈಲ್ ಗಮ್ಮಿಗೆ ಟೈಲ್ಸ್. ಇದರದ್ದು ಆ್ಯಕ್ಚುಲಿ ಸ್ಪೆಷಾಲಿಟಿ ಏನಂದರೆ ಇಕೋ ಪ್ಲಾಸ್ಟರ್ ಅಂತೇಳಿ. ಇದರಲ್ಲಿ ಆ್ಯಕ್ಚುಲಿ ಪಾಲಿಮರ್ ಫೈಬರ್ಸ್ ಆ್ಯಡ್ ಮಾಡ್ತಾರೆ. ಸೊ ನಿಮಗೆ 1 ಡ್ರಾಪ್ ಆಫ್ ವಾಟರ್ ಕೂಡ ಕ್ಯೂರಿಂಗಿಗೆ ಯೂಸ್ ಇಲ್ಲ. ಆ್ಯಕ್ಚುಲಿ 0 ವಾಟರ್ ಕ್ಯೂರಿಂಗ್. ನಿಮಗೆ ನಾರ್ಮಲ್ ಯಾವುದೇ ಸಿಮೆಂಟ್ ಯೂಸ್ ಮಾಡಿದರೂ ನಿಮಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಕ್ಯೂರಿಂಗ್ ಮಾಡಲೇಬೇಕು. ಆ್ಯಕ್ಚುಲಿ ಯಾವುದೇ ಸಿಮೆಂಟಿಗೂ ಕ್ಯೂರಿಂಗ್ ಮಾಡಲೇಬೇಕು. ಸೊ ಕ್ಯೂರಿಂಗ್ ಮಾಡಲಿಲ್ಲದ್ರೆ ಕ್ರ್ಯಾಕ್ಸ್ ಅಂತ ಇಂಥ ಪ್ರಾಬ್ಲಮ್ ಬರ್ತದೆ. ಅದೇ ಇದೇನಂದರೆ 0 ವಾಟರ್ ಕ್ಯೂರಿಂಗ್. ಸೊ ಕ್ಯೂರಿಂಗ್ ಮಾಡಲಿಲ್ಲದ್ರೂ ನಿಮಗೆ ಶ್ರಿಂಕೇಜ್ ಕ್ರ್ಯಾಕ್ಸ್ ಆಗಿರಲಿ, ಆ್ಯಕ್ಚುಲಿ ಪಾಲಿಮರ್ ಫೈಬರ್ಸ್ ಆ್ಯಡ್ ಮಾಡಿದ್ದೀವಿ. ಸೊ ನಿಮಗೆ ಶ್ರಿಂಕೇಜ್ ಕ್ರ್ಯಾಕ್ಸ್, ಏರ್ ಕ್ರ್ಯಾಕ್ಸ್ ಇದೆಲ್ಲ ಅವಾಯ್ಡ್ ಆಗ್ತದೆ. ಸೊ ಈಗ ನಾರ್ಮಲಾಗಿ ಒಂದು ಮನೆ ಇಲ್ಲೆಲ್ಲ ನಾರ್ಮಲಾಗಿ ಪರವಾಗಿಲ್ಲ. ಅದೇ ನಿಮಗೆ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಮಾಡುವಾಗ ನಿಮಗೆ ಎಕ್ಸ್ಟೀರಿಯರ್ ಆಗಿರಲಿ ಅದಕ್ಕೆಲ್ಲ ಕ್ಯೂರಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಟೈಮಲ್ಲೆಲ್ಲ ಬೆಸ್ಟ್. ಈಗ ನಾರ್ಮಲ್ ಆಗಿ ಪುತ್ತೂರಲ್ಲೂ ಒಳ್ಳೆ ನೀರಿನ ಸಮಸ್ಯೆ ಎಲ್ಲ ಕಡೆಯಲ್ಲಿ ಇರುವಂಥದ್ದು ಆ್ಯಕ್ಚುಲಿ. ಸೊ ಕ್ಯೂರಿಂಗ್ ಮಾಡುವ ಅವಶ್ಯಕತೆ ಇಲ್ಲದ ಕಾರಣ ಭಾಳಷ್ಟು ನೀರನ್ನು ನಾವು ಸೇವ್ ಮಾಡ್ತೇವೆ. ಇಡೀ ಇಂಡಿಯಾದಲ್ಲಿ ನೀವು ನೋಡಿದರೆ ಭಾಳಷ್ಟು ಮಟ್ಟಿಗೆ ನಾವು ನೀರು ಸೇವ್ ಮಾಡಲಿಕ್ಕಾಗ್ತದೆ. ಅದಲ್ಲದೆ ಕಾಂಟ್ರಾಕ್ಟರ್ಸ್ ಆಗಲಿ ಅಥವಾ ಮನೆ ಅವರಿಗೆ ಸಹ ಪರ್ ಸ್ಕ್ವೇರ್ ಫೀಟ್ ಏರಿಯಾ ಒಂದು 80 ಪೈಸಾ ಉಳಿತದೆ. ಯಾಕೆಂದರೆ ಕ್ಯೂರಿಂಗ್ ಮಾಡಲಿಕ್ಕೆ ನೀವು ಇಲ್ಲದಿದ್ದರೆ ಒಂದು ಸಪ್ರೇಟಾಗಿ ಒಬ್ಬರನ್ನು ಎಂಪ್ಲಾಯ್ ಮಾಡಬೇಕಾಗ್ತದೆ. ಸೊ ಅದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬೋದು. ಮತ್ತು ಇದು ಇಂಡಿಯಾದಲ್ಲಿ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ. 25 kg ಬ್ಯಾಗಲ್ಲಿ ಬರುವಂಥದ್ದು, 180 ರೂಪಾಯಿ ಪರ್ ಚೀಲ. ಬಿಲ್ಡ್ ಟೆಕ್ ಎಕ್ಸ್ಪೋದಲ್ಲಿ ಡ್ಯೂರಾಸ್ಟ್ರಾಂಗ್ನವರ ಸ್ಟಾಲನ್ನು ಕೂಡ ನಾವು ನೋಡ್ಬೋದು, ಮಾತಾಡಿಸಬೇಕು. ನಮಸ್ತೆ ಸರ್. ನಮಸ್ತೆ, ರಚನಾ ಅಂತ. ನಮ್ಮದೇನೆಂದರೆ ಡ್ಯೂರಾಸ್ಟ್ರಾಂಗಲ್ಲಿ 8 ಪ್ರಾಡಕ್ಟ್ಸ್ ಇದೆ ಆ್ಯಕ್ಚುಲಿ. ಒಂದು ರೂಫಿಂಗ್ ಶೀಟ್ಸಲ್ಲಿ ನಮ್ಮದು 3 ವೆರೈಟಿಯಲ್ಲಿ ಸಿಗುತ್ತೆ ನಮ್ಮಲ್ಲಿ. ನಾವು ಆ್ಯಕ್ಚುಲಿ ಇವಾಗ ಆಲ್ರೆಡಿ ಪುತ್ತೂರಲ್ಲೆಲ್ಲ ಸಪ್ಲೈ ಮಾಡ್ತಿದ್ದೇವೆ ನಾವು. ಅದು ಬಿಟ್ಟರೆ TMT ಸಪ್ಲೈ ಇದೆ ನಮ್ಮದು. TMT ಓನ್ ಮ್ಯಾನುಫ್ಯಾಕ್ಚರ್ ಇದೆ, ಹಿಂದೂಪುರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೀವಿ. ಮತ್ತು ಅದು ಬಿಟ್ಟರೆ ನಾವು ನಮ್ಮದೇ ಇಲ್ಲಿ ಇನ್ಹೌಸ್ ವೇರ್ಹೌಸಲ್ಲಿ ನಾವು ಪ್ರೊಡಕ್ಷನ್ ಕೂಡ ಇದೆ, ಚೈನ್ ಲಿಂಕ್ ಪ್ರೊಡಕ್ಷನು. ಮೇಯ್ನಾಗಿ ಇದು ಈ ಕಡೆ ತೋಟ ರೀಜನ್ಗೆಲ್ಲ ಬೇಲಿಗೆಲ್ಲ ಜಾಸ್ತಿಯಾಗಿ ಯೂಸ್ ಆಗ್ತಿದೆ ಚೈನ್ ಲಿಂಕು.
ಅದು ಬಿಟ್ಟರೆ ವೆಲ್ಡ್ ಮೆಶ್ ಮಾಡ್ತಿದ್ದೀವಿ, ಮತ್ತು ಫೆನ್ಸಿಂಗ್ ವೈರ್, ಬಾರ್ಬರ್ಡ್ ಫೆನ್ಸಿಂಗ್ ವೈರ್, ಅದು ಯೂಸು ಆಲ್ಮೋಸ್ಟ್ ಎಲ್ಲ ಈ ಎಸ್ಟೇಟಿಗೆಲ್ಲ ಬೇಲಿಗೆಲ್ಲ ಹೋಗುವಂಥ ಯೂಸರ್ಸ್ಗೆ ನಾವು ಅದು ಸಪ್ಲೈ ಮಾಡ್ತಿದ್ದೀವಿ. ಇಲ್ಲಿ ಆಲ್ಮೋಸ್ಟ್ ನಿಮಗೆ ಪುತ್ತೂರಲ್ಲಾಗಲಿ ದಕ್ಷಿಣ ಕನ್ನಡದಲ್ಲಿ ಎಲ್ಲ ರಿಟೇಲ್ ಔಟ್ಲೆಟಲ್ಲಿ ಆಲ್ಮೋಸ್ಟ್ ಅವೈಲೇಬಲ್ ಇದೆ, ಎಲ್ಲ ಕಡೆ ಸಿಗುತ್ತೆ ನಿಮಗೆ. ಅದು ಬಿಟ್ಟರೆ ಸ್ಕ್ವೇರ್ ಪೈಪ್ಸು, ಮೇಯ್ನಾಗಿ ರೂಫಿಂಗ್ಸಿಗೆ ಬೇಕಾಗಿರುವಂಥದ್ದು ಸ್ಕ್ವೇರ್ ಪೈಪು, ಶೀಟ್ಸು ಮತ್ತು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಆಕ್ಸಸರೀಸ್ ಎಲ್ಲ ನಾವು ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ವಿ, ಮೇಯ್ನಾಗಿ ಟ್ರೇಡಿಂಗ್ ಮಾಡ್ತಿದ್ವಿ. ಇಲ್ಲಿ ಆಲ್ಮೋಸ್ಟ್ ನಿಮಗೆ ನಿಯರೆಸ್ಟ್ ಸ್ಟೋರ್ಸಲ್ಲಿ ಎಲ್ಲಿ ಹೋದರೂ ಕೂಡ ನಮ್ಮ ಪ್ರಾಡಕ್ಟ್ ಅವೈಲೇಬಲ್ ಇದೆ. ಅದು ಬಿಟ್ಟು ನಮ್ಮದು ಓನು ವೆಲ್ಡಿಂಗ್ ರಾಡ್ಸ್ ಇದೆ, ವೆಲ್ಡಿಂಗ್ ರಾಡ್ ಕೂಡ ಸಿಗುತ್ತೆ ಆಲ್ಮೋಸ್ಟು. ಇಲ್ಲಿ ಪುತ್ತೂರಲ್ಲಿ ನಿಮಗೆ ಎಲ್ಲ ಶಾಪ್ಸಲ್ಲಿ ನಿಮಗೆ ವೆಲ್ಡಿಂಗ್ ರಾಡ್ಸು, ನಮ್ಮ ಡ್ಯೂರಾಸ್ಟ್ರಾಂಗ್ ಪ್ರಾಡಕ್ಟ್ಸ್ ಎಲ್ಲ ಅವೈಲೇಬಿಲಿಟಿ ಇದೆ ಇಲ್ಲಿ. ಸೊ ಎಲ್ಲ ಬರುವಂಥ ಕಸ್ಟಮರ್ಸಿಗೆಲ್ಲ ಗೊತ್ತಾಗಲಿ ಅಂತ ಹೇಳೋದಕ್ಕೋಸ್ಕರ ನಾವು ಇಲ್ಲಿ ಬಂದು ಎಕ್ಸಿಬಿಷನಲ್ಲೇ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ವೆಲ್ಕಮ್. ಸ್ವಂತ ಮನೆಯ ಕನಸನ್ನು ಯಾರೆಲ್ಲ ಕಾಣ್ತಾ ಇದ್ದೀರೋ ಅವರಿಗೆ ಭರವಸೆಯ ಬೆಳಕಾಗಿ ನಿಂತಿರೋದು ಅಂತ ಹೇಳಿದರೆ ಪುತ್ತೂರಿನಲ್ಲಿರುವಂಥ ಉಜ್ಜೀವನ್. ಇವಾಗ ಮಾತಾಡಿಸಬೇಕು. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಸ್ಟಾಲ್ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಪುತ್ತೂರಿನ ಭಾಗದಲ್ಲಿ ಆಲ್ಮೋಸ್ಟ್ ಆಗಿ ಗೊತ್ತಿದೆ ಸರ್. ಇಲ್ಲಿ ಸಿಗುವಂಥ ಮಾಹಿತಿ ಬಗ್ಗೆ ಖಂಡಿತ. ಈಗ ಮನೆ ಕಟ್ಟಬೇಕು ಅಂತ ಹೇಳುವಂಥದ್ದು ಎಲ್ಲರ ಒಂದು ಕನಸಾಗಿರ್ತದೆ. ಹಾಗೆ ಮನೆಯ ಜೊತೆಗೆ ಯಾವುದೆಲ್ಲ ಈಗ ಬೇಸಿಕ್ ನೀಡ್ಸ್ ಆಗಿರ್ಬೋದು ಅಥವಾ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಲಿಕ್ಕಿರುವಾಗ ಅದಕ್ಕಿರುವಂತಹ ಫೆಸಿಲಿಟಿಗಳಿರ್ಬೋದು, ಈ ಫೆಸಿಲಿಟಿಗಳಿಗಾಗಿ ಜನರು ಬೇರೆ ಬೇರೆ ಕಡೆಗೆ ಆ ಫೆಸಿಲಿಟಿಗಳನ್ನು ಹುಡುಕಿಕೊಂಡು ಅಲ್ಲಿ ಅವ್ರ ಮನೆ ಮಾಡ್ತಾ ಇರ್ತಾರೆ. ಕೆಲವರಿಗೆ ಟ್ರಾವೆಲ್ನ ಪರ್ಪಸ್ ಆಗಿರ್ಬೋದು ಅಥವಾ ಈಗ ಬೇಸಿಕ್ಕಾಗಿ ಬೇಕಾಗಿರುವಂತಹ ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ಅವೈಲೇಬಿಲಿಟಿ ಡೇ ಟು ಡೇ ನೀಡ್ಸಿಗಾಗಿರ್ಬೋದು. ಸೊ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಆ ಎಲ್ಲ ಅವೈಲೇಬಿಲಿಟಿಯನ್ನು ಒನ್ ಸ್ಟಾಪ್ ಸೊಲ್ಯೂಷನ್ ಥರ ನಮ್ಮ ಲೇಔಟ್ನ ಒಳಗಡೆ ಸಿಗೋ ಥರ ರೀತಿಯಲ್ಲಿ ಫೆಸಿಲಿಟಿಗಳನ್ನು ಈ ಲೇಔಟಲ್ಲಿ ಕೊಡ್ತಾ ಇದ್ದೇವೆ. ಅದಕ್ಕಿಂತಲೂ ಜಾಸ್ತಿಯಾಗಿ ಹಿರಿಯರಿಗೆ ಒಂದು ಆಫ್ಟರ್ ರಿಟೈರ್ಮೆಂಟ್ ಲೈಫ್ ಅವರಿಗೇನೆಂದರೆ ಎಲ್ಲ ಅವೈಲೇಬಿಲಿಟಿಗಳು ನಮಗೆ ಎಲ್ಲೂ ಹೋಗದೆ ಅಂದರೆ ಇರುವಲ್ಲೇ ನಮಗೆ ಸಿಗಬೇಕು ಅಂತ ಹೇಳುವಂಥದ್ದು ಆಗಿರ್ಬೋದು, ಅಥವಾ ಮೆಡಿಕಲ್ ಫೆಸಿಲಿಟಿ ಆಗಿರ್ಬೋದು, ಈ ಥರದ್ದು ಎಲ್ಲವೂ ಸ್ವಲ್ಪ ಆಧ್ಯಾತ್ಮಿಕವೂ ಹಲವು ಜಾಸ್ತಿ ಇರ್ತದೆ ಆ ಸಮಯದಲ್ಲಿ. ಸೊ ಅದಕ್ಕೆ ಬೇಕಾಗಿ ಧ್ಯಾನ ಮಂದಿರ, ಗೋಶಾಲೆಗಳು ಇದೆಲ್ಲವೂ ನಮ್ಮ ಈ ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆಯಲ್ಲಿ ಮಾಡ್ತಾ ಇದ್ದೇವೆ. ಅದು ಹೆಸರೇ ಹೇಳುವ ಹಾಗೆ ಅವರ ಆಫ್ಟರ್ ರಿಟೈರ್ಮೆಂಟ್ ಲೈಫ್ ಅಥವಾ ಅವರ ಮುಂದಿನ ಜೀವನವನ್ನು ಅಷ್ಟರವರೆಗೆ ಅವರು ದುಡಿದಿರ್ತಾರೆ, ಮುಂದೆ ಒಂದು ಸುಖಮಯವಾಗಿ ಅವರು ಕಳಿಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಲೇಔಟನ್ನು ನಾವು ಮಾಡ್ತಾ ಇರುವಂಥದ್ದು. ಇದರಲ್ಲಿ ಯಾವುದೇ ಏಜ್ ಲಿಮಿಟ್ ಇಲ್ಲ, ಎಲ್ಲರಿಗೂ ಕೂಡ ಇದನ್ನು ಉಪಯೋಗ ಮಾಡಿಕೊಳ್ಬೋದು. ಆದರೆ ಇಲ್ಲಿರುವಂಥ ಫೆಸಿಲಿಟಿಗಳನ್ನು ನಾವು ಹಿರಿಯರಿಗೆ ಬೇಕಾಗಿ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಈ ಲೇಔಟ್ ಅಲ್ಲದೆ ನಮ್ಮದು ಈಗ ಪುತ್ತೂರು ಇನ್ ಆ್ಯಂಡ್ ಅರೌಂಡ್ ಪುತ್ತೂರಲ್ಲಿ ಲೇಔಟ್ಗಳು 4-5 ಲೇಔಟ್ಗಳು ರನ್ನಿಂಗ್ ಲೇಔಟ್ಗಳಿದೆ. ಮತ್ತು ಮಂಗಳೂರು ಬದಿಗೂ ಇದೆ, ಉಪ್ಪಿನಂಗಡಿಯಲ್ಲಿ ಧರ್ಮಸ್ಥಳ ಬದಿಗೂ ಇದೆ. ಇಲ್ಲಿ ಈಗ ಸುಬ್ರಹ್ಮಣ್ಯ ಬದಿಯಲ್ಲಿ ಈ ಕೆಮ್ಮಾರ ಅಂತ ಹೇಳುವಂಥ ಲೇಔಟ್, ಈಗ ಕೆಮ್ಮಾರದಲ್ಲಿ ಉಜ್ಜೀವನ ಅಂತ ಹೇಳುವ ಲೇಔಟ್ ಆಗ್ತಾ ಇರುವಂಥದ್ದು. ಬಿಲ್ಡ್ ಟೆಕ್ ಎಕ್ಸ್ಪೋ 2026ನಲ್ಲಿ ನಿಮಗೆ ಡಾಕ್ಟರ್ ಫಿಡ್ಲೇಟ್ನವರ ಸ್ಟಾಲ್ ಕೂಡ ಸಿಗ್ತಾ ಇರುವಂಥದ್ದು. ಇಲ್ಲಿ ಒಂದಿಷ್ಟು ಐಟಮ್ಗಳನ್ನು ಕೂಡ ಇಟ್ಟಿದ್ದಾರೆ, ಮಾಹಿತಿಯನ್ನು ಕೇಳಬೇಕು. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ವಿಶ್ವಪ್ರಸಾದ್ ಅಂತೇಳಿ. ಸೊ ನಾನು ಪಿಡಿಲೈಟ್ ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಪುತ್ತೂರು, ಆಮೇಲೆ ಉಡುಪಿ, ಅದಾದಮೇಲೆ ಉತ್ತರ ಕನ್ನಡ ಕಡೆ ಭಟ್ಕಳ ಎಲ್ಲ. ಸೊ ನಮ್ಮದು ಇದು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಸೊ ಪಿಡಿಲೈಟ್ ಅಂತ ಹೇಳಿದ್ರೆ ಎಲ್ಲರಿಗೂ ನೆನಪಾಗುವಂಥದ್ದು ಫೆವಿಕಾಲ್ ಇಸ್ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಇನ್ ಇಂಡಿಯಾ. ಸೊ ಒಂದು 70 ವರ್ಷಗಳಿಂದ ನಾವು ಕಸ್ಟಮರ್ ಆಗಿರ್ಬೋದು ಅಥವಾ ಕ್ಲೈಂಟ್ ಆಗಿರ್ಬೋದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲಲ್ಲಿದ್ದಾರೆ. ಸೊ ಅದ್ರ ಜೊತೆಗೆ ನಾವು ಫೆವಿಕಾಲ್ ಜೊತೆಗೆ ಇನ್ನೂ 5 ಡಿವಿಷನ್ನ ನಾವು ಆ್ಯಡ್ ಮಾಡಿದ್ದೀವಿ. ಅಂದರೆ ಒಂದು ಸೆಕ್ಷನ್ ಬಂದುಬಿಟ್ಟು ನಮ್ಮದು ರಾಫು, ಟೈಲಿಗೆ ಸಂಬಂಧಪಟ್ಟಂಥ ಎಲ್ಲ ನಿಮಗೆ ಅಡೆಸಿವ್ ಆಗಿರ್ಬೋದು ಅಥವಾ ಟೈಲಿಗೆ ಗ್ರಾನೈಟಿಗೆ ಸಂಬಂಧಪಟ್ಟ ಎಲ್ಲ ಕೆಮಿಕಲ್ಸ್ ನಮ್ಮೆಲ್ಲ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ಇನ್ನೊಂದು ಮೈನ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಡಾಕ್ಟರ್ ಫಿಕ್ಸೆಡ್. ಸೊ ಎಲ್ಲ ಮನೆ ಲೀಕೇಜ್ ಆಗಿರ್ಬೋದು ಅಥವಾ ನ್ಯೂ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಈಗೆಲ್ಲ ಲೈಫ್ ಜಾಸ್ತಿ ಬೇಕಾಗ್ತದೆ. ಸೊ ನಮ್ಮ ಡಾಕ್ಟರ್ ಫಿಕ್ಸಿಟಲ್ಲಿ ಬರುವಂಥ ಕೆಮಿಕಲ್ಸನ್ನು ಬಿಲ್ಡಿಂಗ್ ಯೂಸ್ ಮಾಡಿದರೆ ಸೊ ಆ ಬಿಲ್ಡಿಂಗ್ ಲೈಫ್ ಏನಿದೆ ಅದು ಅಂದರೆ ಜಾಸ್ತಿ ಆಗುತ್ತೆ. 20 ವರ್ಷ ಬರುವಂಥ ಬಿಲ್ಡಿಂಗ್ಸ್ ಏನಿದೆ ಅದು 40 ವರ್ಷ ತನಕ ಲೈಫ್ ಬರ್ತದೆ. ಮೇನ್ ಸ್ಲ್ಯಾಬ್ ಆಗಿರ್ಬೋದು ಅಥವಾ ಪಿಲ್ಲರ್ಸ್ ಆಗಿರ್ಬೋದು ಅಥವಾ ಬೀಮ್ಸ್ ಆಗಿರ್ಬೋದು. ಅದ್ರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ನಮ್ಮದು ಸೀಲೆಂಟ್ ಪ್ರಾಡಕ್ಟ್. ಸೊ ಮನೆಗೆ ಬೇಕಾದಂಥ ಸೀಲೆಂಟ್ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ನಾರ್ಮಲ್ ಜನರಲ್ ನಾವು ಟೈಲ್ ಇಪಾಕ್ಸಿ ಆಗಿರ್ಬೋದು ಅಥವಾ ಎಲ್ಲ ನಿಮಗೆ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ 70% ಏನಿದೆ ಅದು ಪಿಡಿಲೈಟ್ ಇದ್ದೇ ಪ್ರಾಡಕ್ಟ್ ಯೂಸ್ ಆಗ್ತದೆ. ಸೊ ಅದರ ಕಾನ್ಸೆಪ್ಟಲ್ಲಿ ನಾವು ಈ ಸೆಟಪ್ಪನ್ನು ಮಾಡಿದ್ದೇವೆ. ನಮಸ್ತೆ ಸರ್. ನಮಸ್ತೆ, ನಂದು ಶ್ರೀ ಗಣೇಶ್ ಅಂತೇಳಿ ಹೆಸರು. ನಾವು ಕ್ರಿಯೇಟಿವ್ ಡೀಸೆಲ್ ಅಂತೇಳಿ ಮಹೀಂದ್ರ ಜನರೇಟರ್ ಅಥರೈಸ್ಡ್ ಸೇಲ್ಸ್ ಸರ್ವಿಸ್ ಪ್ಯಾಚ್ ಡೀಲರ್, ಎಂಟರ್ ಸೌತ್ ಕನ್ನಡ, ಚಿಕ್ಕಮಗಳೂರಿಗೆ. ಇಲ್ಲಿಗೆ ಬಂದರೆ ಏನೆಲ್ಲ ಮಾಹಿತಿ ಸಿಗುತ್ತೆ? ನಾವು ಜನರೇಟರ್ದು ಸೇಲ್ಸ್ ಸರ್ವಿಸ್ ಪ್ರೊವೈಡ್ ಮಾಡ್ತೇವೆ, ಹೊಸ ಜನರೇಟರ್ಸ್. ನಮ್ಮದು ಮಂಗಳೂರಲ್ಲಿ ಕೊಟ್ಟರ ಚೌಕಿ, ಮಾಲೆಮಾರ್ ರೋಡ್, ನೆಕ್ಕಿಲಗುಡ್ಡೆಯಲ್ಲಿ ಹೆಡ್ ಆಫೀಸ್, ಬ್ರಾಂಚ್ ಆಫೀಸು ಉಡುಪಿಯಲ್ಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಟಾಲನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ನೀವು ಬ್ಯಾಂಕಿಗೆ ಹೋದಾಗ ಯಾವೆಲ್ಲ ಮಾಹಿತಿಯನ್ನು ಪಡ್ಕೊಳ್ತೀರೋ ಅದನ್ನು ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ಕೂಡ ಪಡ್ಕೊಳ್ಬೋದಾಗಿದೆ. ಇದ್ದಾರೆ, ಮಾತಾಡಿಸ್ಬೇಕು. ನಮಸ್ತೆ ಸರ್. ಅಮೃತ ಅಂತ. ಗ್ರಾಹಕರು ಇಲ್ಲಿಗೆ ಬಂದರೆ ಏನೆಲ್ಲ ಮಾಹಿತಿಗಳನ್ನು ಕೊಡ್ತೀರಾ?
ಅಂದರೆ ಸ್ಟೇಟ್ ಬ್ಯಾಂಕಲ್ಲಿ ಏನೆಲ್ಲ ಅಂದರೆ ಈಗ ಕಸ್ಟಮರಿಗೆಲ್ಲ ಏನೆಲ್ಲ ಬೆನಿಫಿಟ್ಸ್ ಇದೆ ಅದನ್ನೆಲ್ಲ ಅಂದರೆ ಅವರಿಗೀಗ ಬ್ಯಾಂಕಿಗೆ ಕೆಲವೊಬ್ಬರೆಲ್ಲ ಬರಲ್ಲ, ಆನ್ಲೈನ್ ಮುಖಾಂತರ ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಸೊ ಬ್ಯಾಂಕಿಗೆ ಬಂದರೆ ಅವರಿಗೆ ಏನೆಲ್ಲ ಫೆಸಿಲಿಟೀಸ್ ಇದೆ ಅದನ್ನೆಲ್ಲ ನಾವು ತಿಳಿಸುವ ಅಂತೇಳಿ ಅದಕ್ಕೆ ಈ ಸ್ಟಾಲಲ್ಲಿ ಹಾಕಿದೆ. ಅಂದರೆ ಇವಾಗ ಹೋಮ್ ಲೋನ್ ಆಗಲಿ, ಕಾರ್ ಲೋನ್ ಆಗಲಿ, ಎಲ್ಲದರದ್ದು ಪರ್ಸಂಟೇಜ್ ಆಗಲಿ, ಇನ್ವೆಸ್ಟ್ಮೆಂಟಿದ ಬಗ್ಗೆ ಆಗಲಿ, ಎಲ್ಲದರ ವಿಷಯದಲ್ಲಿ ಮಾತಾಡಲಿಕ್ಕೋಸ್ಕರ ಅದಕ್ಕೆ ಈ ಸ್ಟಾಲ್. ಸೊ ಅವ್ರು ಏನೇ ಇದ್ರೂ ಇಲ್ಲಿ ಬಂದು ಮಾತಾಡ್ಬೋದು. ಸೊ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಬ್ರಾಂಚ್ ಇಲ್ಲೇ ನಮ್ಮದು SBI ಪುತ್ತೂರಲ್ಲಿ ವಿಸಿಟ್ ಮಾಡ್ಬೋದು, ಕೋರ್ಟ್ ರೋಡ್. ಮನೆಯಲ್ಲಿ ಗ್ಯಾಸ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಏನಾದರೂ ಅನಾಹುತ ಆದರೆ ಅನ್ನುವಂಥ ಪ್ರಶ್ನೆ ಕೂಡ ತುಂಬ ಜನರಲ್ಲಿ ಇರುತ್ತೆ. ಹಾಗಾಗಿ ನಾವು ಸೇಫ್ ಆಗಿ ಗ್ಯಾಸನ್ನು ಯೂಸ್ ಮಾಡಬೇಕು ಅಂತ ಹೇಳಿದರೆ ಇಲ್ಲೊಂದು ಡಿವೈಸ್ ಕೂಡ ಇರೋವಂಥದ್ದು. ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕು. ನಮಸ್ತೆ ಸರ್. ನಮಸ್ತೆ, ದೀಪಕ್ ಅಂತೇಳಿ. ಒಂದು ನಿಮಿಷ ಇದನ್ನು ಡೆಮಾನ್ಸ್ಟ್ರೇಷನ್ ಮೂಲಕನೇ ನಿಮಗೆ ತೋರಿಸ್ತೀನಿ. ಇದು ನಮ್ಮ ಡಿವೈಸು ಗ್ಯಾಸ್ ಸೇಫ್ ಅಂತೇಳಿ. ಇದು ನಮ್ಮ ಮನೆಯಲ್ಲಿರೋ ನಾರ್ಮಲ್ ರೆಗ್ಯುಲೇಟ್ರು. ನಾವು ಸಿಲಿಂಡ್ರಿಗೆ ಯಾವ ರೀತಿ ಅಟ್ಯಾಚ್ ಮಾಡ್ತೀವಿ ಸೇಮ್ ನಮ್ಮ ಡಿವೈಸಿಗೆ ನಮ್ಮ ರೆಗ್ಯುಲೇಟರ್ನ ಹಾಕಿದರೆ ಆಯಿತು. ಇದನ್ನೇ ಸಿಲಿಂಡ್ರಿಗೆ ಫಿಕ್ಸ್ ಮಾಡ್ತೀವಿ. ಸಿಲಿಂಡ್ರಿಂದ ಒಲೆವರೆಗೂ ಎಲ್ಲಾದರೂ ಲೀಕೇಜಸ್ ಆದರೆ ಆಟೋಮೆಟಿಕ್ಕಾಗಿ ಗ್ಯಾಸ್ ಸಪ್ಲೈಸ್ ಬಂದಾಗುತ್ತೆ. ನೋಡಿ, ಈ ಥರ ಆನ್ ಸಿಸ್ಟಮ್ನಾಗೆ ಮಕ್ಕಳೇನಾದರೂ ಪೈಪ್ ಎಳಿಬೋದು, ಎಣ್ಣೆ ಜಿಡ್ಬಿದ್ದು ಪೈಪ್ ಹೊರಗಡೆ ಬಂತು ಅಂದರೆ ಆಟೋಮೆಟಿಕ್ಕಾಗಿ ಗ್ಯಾಸ್ ಸಪ್ಲೈಸೇ ಬಂದಾಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಏನಾದರೂ ಪೈಪ್ ಕಚ್ಬೋದು ಅಥವಾ ಪೈಪು ಯೂಸ್ ಮಾಡಿ ಇದಕ್ಕೆ ರಿಂಕಲ್ಸ್ ಆಗುತ್ತೆ. ನೋಡಿ, ಈ ಥರ ಆನ್ ಸಿಸ್ಟಮ್ನಾಗೆ ಏನಾದರೂ ಇಲ್ಲಿ ಕಸ್ತು ಹೋಲ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಗ್ಯಾಸ್ ಸಪ್ಲೈಸೇ ಬಂದಾಗುತ್ತೆ. ಇಲ್ಲಿವರೆಗೆ ನಾವು ಪೈಪ್ ಲೀಕೇಜಸ್ ಮಾತು ನೋಡಿದ್ದೀವಲ್ಲ, ಕೆಲವೊಂದು ಟೈಮು ರೆಗ್ಯುಲೇಟ್ರ್ ಹತ್ರ ಲೀಕೇಜ್ ಆಗುತ್ತೆ, ರೆಗ್ಯುಲೇಟ್ರೇ ಫೇಲ್ಯೂರ್ಸ್ ಆಗ್ತವೆ. ನೋಡಿ, ಇದು ಆನ್ ಸಿಸ್ಟಮ್ ಇದೆ. ನಾನು ರೆಗ್ಯುಲೇಟ್ರನ್ನ ಹೊರಗಡೆ ತೆಗಿತಾ ಇದ್ದೀನಿ. ಸಿಲಿಂಡ್ರಿಂದ ಗ್ಯಾಸೇ ಆಚೆ ಬರೋಲ್ಲ. ಬಹಳಷ್ಟು ಲೀಕೇಜ್ ಆಗಲಿಕ್ಕೆ ಕಾರಣ ಅಂದರೆ ಇದರಲ್ಲಿ ಒಂದು ರಬ್ಬರ್ ವಾಯ್ಷರ್ ಬರುತ್ತೆ, ಓವರ್ ರಿಂಗ್ ಅಂತ ಹೇಳ್ತೀವಿ. ಇದರಿಂದ ಮ್ಯಾಕ್ಸಿಮಮ್ ಲೀಕೇಜ್ ಆಗ್ತಾಯಿದೆ. ನೋಡಿ, ಆ ವಾಯ್ಷರ್ ಹೊರಗಡೆ ತೆಗ್ದಿದ್ದೀನಿ. ಆ ಟೈಮಲ್ಲಿ ನಿಮ್ಮ ನಾರ್ಮಲ್ ರೆಗ್ಯುಲೇಟರ್ನಾದರೂ ಹಾಕಿದರೆ ಈ ಥರ ಲೀಕೇಜಸ್ ಆಗುತ್ತೆ. ಇದಕ್ಕೆ ನಮ್ಮ ಡಿವೈಸ್ ಹಾಕ್ತೀನಿ ನೋಡಿ. ಸಿಲಿಂಡ್ರಲ್ಲಿ ವಾಯ್ಷರೇ ಇಲ್ಲ, 100% ಸೇಫ್ಟಿ. ವಿತೌಟ್ ವಾಯ್ಷರು ನಾವು ಅಡುಗೆ ಕೆಲಸ ಮಾಡ್ಕೋಬೋದು. ಸಿಲಿಂಡ್ರಲ್ಲಿ ವಾಯ್ಷರೇ ಇಲ್ಲ ನೋಡಿ. ಇವನ್ ಆ ಟೈಮಲ್ಲೂ ಏನಾದರೂ ಲೀಕೇಜ್ ಆಯಿತು, ಸಿಲಿಂಡ್ರಲ್ಲಿ ರಬ್ಬರ್ ವಾಯ್ಷರೇ ಇಲ್ಲ ಅಂದರೂ ಆಟೋಮೆಟಿಕ್ ಆಫ್ ಆಗುತ್ತೆ. ನಮ್ಮ ಡಿವೈಸಿಗೆ 3 ವರ್ಷ ವಾರಂಟಿ ಇದೆ, 30 ವರ್ಷ ಲೈಫ್ ಇದೆ. ಇಂಡಿಯನ್ HP ಭಾರತ್ 3 ಸಿಲಿಂಡ್ರಿಗೆ ಹಾಕ್ಬೋದು. ನಮ್ಮ ಡಿವೈಸ್ ಹಾಕಿ ಏನಾದರೂ ಆಕ್ಸಿಡೆಂಟ್ಸ್ ಆದರೆ ಇದಕ್ಕೆ ಅಪ್ ಟು 15 crore ಇನ್ಶೂರೆನ್ಸ್ ಕವರೇಜ್ ಇದೆ. ಆಮೇಲೆ ಇದಕ್ಕೊಂದು ಮೀಟ್ರ್ ಕೊಟ್ಟಿದ್ದೀವಿ. ಅಪ್ರಾಕ್ಸಿಮೇಟ್ ನಾವು ಗ್ಯಾಸ್ ಕ್ವಾಂಟಿಟಿ ಖಾಲಿ ಆಗಿದ್ದು ನಾವೆಲ್ಲನೂ ನಾವು ನೋಡ್ಕೋಬೋದು. ನಿಮ್ಮ ರೆಗ್ಯುಲೇಟರ್ನೇ ಸಿಲಿಂಡ್ರಿಗೆ ಹಾಕ್ತಿರಲ್ವ, ಸೇಮ್ ನಮ್ಮ ಡಿವೈಸು ಸಿಲಿಂಡ್ರಿಗೆ ಹಾಕಿ ಮೇಲ್ಗಡೆ ನಿಮ್ಮ ಮನೆ ರೆಗ್ಯುಲೇಟರ್ ಹಾಕಿದರೆ ಆಯಿತು. ನೋಡಿ, ಎರಡೂ ಆನ್ ಇದೆ, ಆದರೂ ಇಲ್ಲೇ ಸಪ್ಲೈ ಇರಲ್ಲ. ಈಗ ಸಿಲಿಂಡ್ರ್ ಖಾಲಿ ಆದ ತಕ್ಷಣ ಹೊಸದು ಹಾಕ್ತೀವಲ್ಲ, ಅವಾಗ ಮಾತ್ರ ಈ ಮೀಟ್ರ್ ನೋಡಿ ರೆಡ್ ಲೈನಿಗೆ ಇದೆ ಮುಳ್ಳು. ಈ ಮೀಟ್ರನ್ನು ನಾವು 2 ಸಲ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಮೇಲ್ಗಡೆ ಬಂತು, ಹೆಂಗೆ ಖಾಲಿ ಆಗುತ್ತೆ ಹಂಗೆ ಕೆಳಗಡೆ ಬರುತ್ತೆ. ಪೂರ್ತಿ ಖಾಲಿ ಆದಾಗ ರೆಡ್ ಲೈನಿಗೆ ಬರುತ್ತೆ. ನಾವು ದಿನಾಲೂ ಒಲೆ ನಾವು ಅಷ್ಟೇ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಆಯಿತು. ಹೇಗೆ ನಾವು ರೆಗ್ಯುಲೇಟರ್ನ ಆಫ್ ಮಾಡ್ತೀವಿ, ಇದಕ್ಕೆ ನೆಸೆಸರಿನೇ ಇಲ್ಲ. MRP ಬಂದು 4,500 ಇದೆ. ಹೊರಗಡೆ ಎಲ್ಲ ಇದನ್ನು 2,500-3,000ಕ್ಕೂ ಮಾರ್ತಾ ಇದ್ದಾರೆ. ಬಟ್ ನಾವು ಕಂಪ್ನಿಯಿಂದ ಬಿಲ್ಟೆಕ್ ಎಕ್ಸಿಬಿಷನ್ಸ್ ಮಾಡಿದ್ರಿಂದ ಈ 3 ದಿನ ಎಕ್ಸಿಬಿಷನ್ಸಿಗೆ ಮಾತ್ರ ನಾವು ಕಸ್ಟಮರಿಗೆ ಯೂಸ್ ಆಗಲಿ ಅಂತೇಳಿ 1,600 ರೂಪಾಯಿ 1,600ಗೆ ಕೊಡ್ತಾಯಿದ್ದೀವಿ. ವಿತ್ ಕಾಂಪೋಸಿಟ್ GST ಬಿಲ್ಲೇ ಕೊಡ್ತೀವಿ. ಚೆಕ್ ಮಾಡಿ ಕೊಡ್ತೀವಿ, ಅವ್ರ ಕಡೆನೇ ಫಿಕ್ಸ್ ಮಾಡಿಸ್ತೀವಿ, ಅವರೇ ಮನೆಗೆ ತೊಗೊಂಡೋಗಿ ಹಾಕೋಬೋದು. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ಸು, ನಮ್ಮ ಲೈಫ್ ಸೆಕ್ಯೂರಿಗೆ, ಎಂಟೈರ್ ಫ್ಯಾಮಿಲಿ ಸೇಫ್ಟಿಗಿದೆ. ಥ್ಯಾಂಕ್ ಯು. ಸರ್ಫಾ ಕೋಡ್ ಪಾಯಿಂಟ್ಸ್ನವರ ಸ್ಟಾಲ್ ಕೂಡ ಇದೆ, ಮಾತಾಡಿಸ್ಬೇಕು. ನಮಸ್ತೆ ಸರ್, ನಿಮ್ಮ ಹೆಸರು? ಥ್ಯಾಂಕ್ ಯು ಮೇಡಮ್. ನನ್ನ ಹೆಸರು ಅಭಿಷೇಕ್ ಅಂತ. ನಮ್ಮದು 1979 ಬಾರ್ನ್ ಕಂಪನಿ ಮೇಡಮ್, ಇಂಡಿಯನ್ ಕಂಪನಿ ಇದು. ನಮ್ಮದು ಕಂಪನಿಯಲ್ಲಿ ಎಲ್ಲ ಇಂಟೀರಿಯರ್ ಪ್ರಾಡಕ್ಟು, ಎಕ್ಸ್ಟೀರಿಯರ್ ಪ್ರಾಡಕ್ಟು, ವಾಟರ್ ಪ್ರೂಫಿಂಗ್ ಪ್ರಾಡಕ್ಟು ಎಲ್ಲ ಪ್ರಾಡಕ್ಟು ಇದೆ ಮೇಡಮ್. ಎಲ್ಲ ವ್ಯಾರಂಟಿ ಪ್ರಾಡಕ್ಟು ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು. ಇದೆಲ್ಲ ವ್ಯಾರಂಟಿ ಪ್ರಾಡಕ್ಟ್ಸ್ ಇದೆ ಮೇಡಮ್. ಇದು ಅಲ್ಟ್ರಾ ಶೀಲ್ಡ್ ಅಂತ ಬರುತ್ತೆ, 10 years ಪರ್ಫಾರ್ಮೆನ್ಸ್ ವ್ಯಾರಂಟಿ ಬರುತ್ತೆ ನಿಮಗೆ. ಫಂಗಸ್ ಕಿಲ್ಲಿಂಗ್ ಬರುತ್ತೆ ನಿಮಗೆ. ವಾಟರ್ ಪ್ರೂಫಿಂಗ್ ಪ್ರಾಬ್ಲಮ್ ಏನು ಬರೋಲ್ಲ ನಿಮಗೆ. ಫಂಗಸ್ ಇಲ್ಲಿ ಸ್ವಲ್ಪ ಕೋಸ್ಟಲ್ ಬಿಲ್ಟ್ ಆಗಿರೋದ್ರಿಂದ ಫಂಗಸ್ ಎಲ್ಲ ಫಾರ್ಮೇಷನ್ ಆಗುತ್ತೆ. ಈ ಪ್ರಾಡಕ್ಟ್ಗಳನ್ನ ಯಾವುದು ಯೂಸ್ ಮಾಡಿದರೆ ನಿಮಗೆ ಫಂಗಸ್ ಬರೋಲ್ಲ. ಮತ್ತು ವಾಟರ್ ಪ್ರೂಫಿಂಗ್ ಏನಾದರೂ ಇದ್ದರೆ ವಾಟರ್ ಪ್ರೂಫಿಂಗ್ ಬ್ರೇಕೇಜ್ ಮಾಡುತ್ತೆ. ವಾಟರ್ ಪ್ರೂಫಿಂಗ್ ಏನು ಪ್ರಾಬ್ಲಮ್ ಬರೋಲ್ಲ ನಿಮಗೆ. ಎಲ್ಲ ನಿಮಗೆ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಆ ಥರ ರೇಂಜ್ ಪ್ರಾಡಕ್ಟ್ಗಳಿದ್ದಾವೆ. ಯಾವ್ಯಾವ ರೇಂಜ್ ಪ್ರಾಡಕ್ಟಿಗೆ ಮಾರ್ಕೆಟಲ್ಲಿ ಏನೇನು ಜನಗಳಿಗೆ ಒಂದು ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಎಲ್ಲ ಪ್ರಾಡಕ್ಟ್ಗಳಿದೆ. ಇದೆಲ್ಲ ಎಕ್ಸ್ಟೀರಿಯರ್ ಪ್ರಾಡಕ್ಟ್ಸ್ ಮೇಡಮ್. ಇದೆಲ್ಲ ನಮ್ಮದು ಇಂಟೀರಿಯರ್ ಪ್ರಾಡಕ್ಟ್. ಇಂಟೀರಿಯರ್ ಪ್ರಾಡಕ್ಟಲ್ಲಿ ನಮ್ಮದೆಲ್ಲ ವಾಷಬಲ್ ಪ್ರಾಡಕ್ಟ್ ಬರುತ್ತೆ, ಶೈನಿಂಗ್ ಪ್ರಾಡಕ್ಟ್ಗಳು ಬರುತ್ತೆ. ನಿಮಗೆ ಏನೇ ಕಲೆಗಳಾದರೂ ಒಳಗಡೆ ನಿಮಗೆ ಕ್ಲೀನ್ ಮಾಡ್ಕೋಬೋದು. ಒಂದೊಂದು ಸ್ಪಾಂಜಲ್ಲಿ ನಿಮಗೆ ಸೋಪ್ ಆಯಿಲಲ್ಲಿ ಇದನ್ನು ಏನಾದರೂ ಕಲೆಗಳಾದರೆ ಅದನ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡ್ಕೋಬೋದು ಮೇಡಮ್. ಎಲ್ಲ ಪ್ರಾಡಕ್ಟ್ ಇದೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಪ್ರಾಡಕ್ಟು, ವಾಟರ್ ಪ್ರೂಫಿಂಗ್ ಪ್ರಾಡಕ್ಟ್
ಈ ಪ್ರಾಡಕ್ಟ್ ಬಂದು ವಾಟರ್ ಪ್ರೂಫ್ ಪ್ರಾಡಕ್ಟ್ ಮೇಡಮ್. ಇದು ಸ್ಲ್ಯಾಬ್ಗಳಲ್ಲಿ ಲೀಕೇಜ್ ಬರುತ್ತಲ್ಲ ಮೇಡಮ್, RCCಗೆ ನಾವು ಯೂಸ್ ಮಾಡ್ತೀವಿ. ಇದು ನಮ್ಮದು 3 ಕೋಟ್ ಸಿಸ್ಟಮ್ ಬರುತ್ತೆ ಮೇಡಮ್. ಈ 3 ಕೋಟ್ ಸಿಸ್ಟಮಲ್ಲಿ ನೀವು ಫಸ್ಟ್ ಕೋಟನ್ನು ಪ್ರೈಮರ್ ಆ ಥರ ಮಾಡಿ 2 ಕೋಟನ್ನು ನೀವು ಡೈರೆಕ್ಟ್ ಅಪ್ಲಿಕೇಶನ್ ಮಾಡಿದರೆ ವಾಟರ್ ಪ್ರೂಫಿಂಗ್ ಫುಲ್ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಮೇಡಮ್. ಇದು ನಮ್ಮದು ವಾಟರ್ ಪ್ರೂಫ್ ಪ್ರೈಮರ್ ಕೂಡ ಬರುತ್ತೆ. ವಾಟರ್ ಪ್ರೂಫಿಂಗ್ ಎಲ್ಲ ಪ್ರಾಡಕ್ಟ್ ಇದೆ ನಮ್ಮದು. ತೂಕದ ಯಂತ್ರಗಳ ಮಾರಾಟದ ಮೂಲಕ ಹೆಸರುವಾಸಿಯಾಗಿರುವಂಥ ಈಸಿ ಸ್ಕೇಲ್ನವರ ಸ್ಟಾಲ್ ಕೂಡ ಇಲ್ಲಿದೆ. ಮಾತಾಡಿಸಬೇಕು. ನಮಸ್ತೆ. ನಮಸ್ತೆ. ಬಿಲ್ಡ್ ಟೆಕ್ ಎಕ್ಸ್ಪೋದಲ್ಲಿ ಸ್ಪೆಷಲ್ ಆಗಿರುವಂತಹ ಏನಾದರೂ ನಿಮ್ಮ ಈಸಿ ಸ್ಕೇಲ್ನಲ್ಲಿ ಇರುವಂಥ ಪ್ರಾಡಕ್ಟ್ಗಳನ್ನು ತಂದಿದ್ದೀರಾ? ಹೇಗೆ ಈಸಿ ಸ್ಕೇಲಲ್ಲಿ ಸ್ಪೆಷಲ್ ಪ್ರಾಡಕ್ಟ್ ಯಾವಾಗಲೂ ತರ್ತೇವೆ ನಾವು ಎಲ್ಲ ಎಕ್ಸಿಬಿಷನಿಗೂ. ಆದರೂ ಈಗ ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೇವೆ ಎಕ್ಸ್ಪೋಗೆ ಸಂಬಂಧಪಟ್ಟಂತೆ. 100 ಕೃಷಿಗೆ ಸಂಬಂಧಪಟ್ಟ ಮನೆಯವರದು ಕೃಷಿಕರಿಗೆ ಬೇಕಾದ ಹಾಗೆ ತೂಗುವ ಹಾಗೆ ಯಂತ್ರಗಳಿದೆ. 200 kg 300 kg ಯಂತ್ರಗಳೆಲ್ಲ ಹಾಗೆ ಅದೆಲ್ಲ 6,500 ಮಿಷಿನ್ಗಳನ್ನು ಒಂದು 5,500ಗೆಲ್ಲ ಕೊಡ್ತಾ ಇದ್ದೇವೆ ನಾವು. ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೇವೆ. ಹಾಗೆ 100 kgದು 5,500ಗೆ ಮತ್ತು 200 kgದು 6,500ಗೆಲ್ಲ ಕೊಡ್ತಾ ಇದ್ದೇವೆ. 7,500 ಮಿಷಿನ್ನೆಲ್ಲ ಹಾಗೆ ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೇವೆ ಹಾಗೆ. ಹೌದು. ಮತ್ತು ಸಣ್ಣ ಸಣ್ಣ ಪರ್ಸನಲ್ ವೇಯಿಂಗ್ ಮಿಷಿನ್ಗಳು, ನಮ್ಮ ಮನುಷ್ಯರನ್ನು ತೂಗುವಂಥ ವೇಯಿಂಗ್ ಮಿಷಿನ್ಗಳಿದೆ. ಹಾಗೆ ಬೇರೆ ಬೇರೆ ವೆರೈಟಿ ಸ್ಕೇಲ್ಗಳಿದೆ. ಮತ್ತು ಜ್ಯುವೆಲರ್ಸ್ಗೆ ಸಂಬಂಧಪಟ್ಟ ಸ್ಕೇಲ್ಗಳು, ಮತ್ತು ಶಾಪ್ಗಳಿಗೆ ಸಂಬಂಧಪಟ್ಟಂಥದ್ದು, ಮತ್ತು ಅಡಿಕೆ ಅಂಗಡಿಯವರಿಗೆ ಎಲ್ಲದಕ್ಕೂ ಬೇಕಾದ ಸ್ಕೇಲ್ಗಳು ಅವೈಲೇಬಲ್ ಇದೆ. ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೇವೆ ಎಕ್ಸ್ಪೋದ ಇದಕ್ಕೆ ಸಂಬಂಧಪಟ್ಟಂತೆ ಹಾಗೆ. ಓಕೆ. ಸೆರಾ ಪ್ರಾಡಕ್ಟ್ಗಳ ಸ್ಟಾಲನ್ನು ಕೂಡ ನೀವು ಬಿಲ್ಡ್ ಟೆಕ್ಗೆ ಬಂದ್ರಿ ಅಂತ ಹೇಳಿದ್ರೆ ನೋಡ್ಬೋದಾಗಿದೆ. ಮಾತಾಡಿಸಬೇಕು. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ, ರೋನಕ್ ಅಂತ. ಸೆರಾ ಸ್ಯಾನಿಟರಿವೇರ್ ಲಿಮಿಟೆಡಲ್ಲಿ 1 ಇಯರಿಂದ ವರ್ಕ್ ಮಾಡ್ತಾ ಇದ್ದೀನಿ. ಇದೊಂದು MNC ಅಂದರೆ ಪ್ಯಾನ್ ಇಂಡಿಯಾ ಬ್ರ್ಯಾಂಡ್ ಆಗಿದೆ. ಅರೌಂಡ್ 46 ಇಯರ್ಸಿಂದ ಕಸ್ಟಮರ್ ಸರ್ವಿಸ್ ನಾವು ಚೆನ್ನಾಗಿ ಕೊಡ್ತಾ ಇದ್ದೀವಿ. ಸೆರಾ ಅನ್ನೋದು ಎಕಾನಮಿ ರೇಂಜಲ್ಲಿ ಬರುತ್ತೆ. ಇದರಲ್ಲಿ ಪ್ರೀಮಿಯಂ ಸೆಕ್ಟರ್ ಪ್ರಾಡಕ್ಟ್ಸ್ ಕೂಡ ಇದೆ. ಸೆನೇಟರ್ ಅಂತ ನಮ್ಮದು ಇನ್ನೊಂದು ಬ್ರ್ಯಾಂಡ್ ಇದೆ. ಸೆರಾ ಲಕ್ಸ್ ಅಂತ ಬ್ರ್ಯಾಂಡ್ಸ್ ಇದೆ. ಸೊ ಇದರಲ್ಲಿ ನಿಮಗೆ ಅಂದರೆ ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್, ಈಗ ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಮನೆಗಳಾಗೋದಿದ್ರೆ ಸೊ ನಿಮಗೆ ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್ಗಳು, ಜಕುಸೀಸ್ ಆಗಿರ್ಬೋದು, ಬಾತ್ ಟಬ್ಗಳಾಗಿರ್ಬೋದು, ರೈನ್ ಶವರ್ಸ್ ಆಗಿರ್ಬೋದು, ಕಸ್ಟಮೈಸ್ಡ್ ಟಬ್ಗಳು ಕೂಡ ಆಗಿರ್ಬೋದು, ನಿಮಗೆ ಅವೈಲೇಬಲ್ ಸಿಗುತ್ತೆ ಇದರಲ್ಲಿ. ದಿನಪೂರ್ತಿ ಬ್ಯುಸಿ ಆಗಿರ್ತೀವಿ, ದುಡಿತಾ ಇರ್ತೀವಿ. ಈ ನಡುವೆ ರಿಲ್ಯಾಕ್ಸ್ ಆಗೋದಕ್ಕೆ ಒಂದು ಚೆನ್ನಾಗಿರುವಂಥ ಚೇರ್ಸ್ ಬೇಕು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರಾ. ಬಿಲ್ಡ್ ಟೆಕ್ ಎಕ್ಸ್ಪೋಗೆ ಬಂದ್ರಿ ಅಂತ ಹೇಳಿದ್ರೆ ಇಲ್ಲಿ ಅಲ್ಟಿಮೇಟ್ ಆಗಿರುವಂಥ ಚೇರ್ಗಳು ನಿಮಗೆ ಸಿಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡಬೇಕು. ನಮಸ್ತೆ ಸರ್. ನಮಸ್ತೆ ಮೇಡಮ್, ಪ್ರಶಾಂತ್ ಕುಮಾರ್. ಓಕೆ ಸರ್, ಚೇರ್ ಸೂಪರ್ ಆಗಿ ಕಾಣಿಸ್ತಾ ಇದೆ. ಸ್ಪೆಷಾಲಿಟಿ ಬಗ್ಗೆ ಹೇಳಿ. ಇದು ಬಂದು ನಿಮಗೆ 0 ಗ್ರಾವಿಟಿ ಚೇರ್ಸ್ ಅಂತ ಹೇಳ್ತಾರೆ. ಇದು ಒಂದು ಕಂಪ್ಲೀಟ್ಲಿ ಫೋಲ್ಡೇಬಲ್. ಈ ಥರ ಕಂಪ್ಲೀಟ್ಲಿ ಫೋಲ್ಡ್ ಆಗುತ್ತೆ. ನಿಮಗೆ ಎಲ್ಲಿ ಬೇಕಾದ್ರೂ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಕಾರಲ್ಲಿ ಡಿಕ್ಕಿಲಿ ಹಾಕೊಂಡು ತೊಗೊಂಡೋಗ್ಬೋದು. ಬೇಡ ಅಂತಂದರೆ ಈ ಥರ ಓಪನ್ ಮಾಡಿ ನೋಡಿ. ಇದರ ಪ್ಲಸ್ ಪಾಯಿಂಟ್ ಏನಂತಂದರೆ 0 ಗ್ರಾವಿಟಿ ಚೇರ್ಸ್. ನಿಮಗೆ ಕೂತ ತಕ್ಷಣ ನಿಮಗೆ ಅದು ಅಂತಂದರೆ ವೆರಿಕೋಸ್ ಪೈನ್ಸ್ ಇದ್ದವರಿಗೆ, ಬ್ಯಾಕ್ ಪೈನ್ಸ್ ಇದ್ದವರಿಗೆ, ನೆಕ್ ಪೈನ್ಸ್ ಏನಿದ್ರು ಸಹ ಅವರು ಒಂದು ಮೆಡಿಕಲಿ ಅಪ್ರೂವ್ಡ್ ಒಂದು 0 ಗ್ರಾವಿಟಿ ಚೇರ್ಸ್ ಅಂತ ಹೇಳ್ತಾರೆ. ಇದರ ಬೆನಿಫಿಟ್ಸ್ ಎಲ್ಲ ಒಂದು ಈ ಥರ ಪ್ರಾಬ್ಲಮ್ಸ್ ಇದ್ದವರು ತೊಗೊಳ್ಬೋದು. ಪ್ಲಸ್ ನಿಮಗೆ ಒಂದು 10 to 15 ಮಿನಿಟ್ಸ್ ಒಂದು ಜಸ್ಟ್ ಒಂದು ರಿಲ್ಯಾಕ್ಸೇಷನ್ ಬೇಕು ಅಂತಂದರೆ ಈ ಚೇರಲ್ಲಿ ಕೂತ್ಕೊಂಡು ಆರಾಮ್ಸೆ ರಿಲ್ಯಾಕ್ಸೇಷನ್ ಮಾಡ್ಬೋದು. ಯಾಕಂದರೆ ಎಲ್ಲ ಟೈಮ್ ಹೋಗಿ ಬೆಡ್ಡಲ್ಲಿ ನಾವು ಮಲಗಲಿಕ್ಕಾಗಲ್ಲ. ಒಂದು 10 to 15 ಮಿನಿಟ್ಸ್ ಒಂದು ಕಂಫರ್ಟ್ ರಿಲ್ಯಾಕ್ಸೇಷನ್ ಬೇಕು ಅಂದರೆ ಈ ಚೇರ್ನ ಯೂಸ್ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಇಂಡೋರ್ ಔಟ್ಡೋರ್ ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು. 24x7 ಯೂಸ್ ಮಾಡಿದ್ರು ಸಹ 7 to 8 ಇಯರ್ಸ್ ನೀವು ರೆಗ್ಯುಲರ್ಲಿ ಯೂಸ್ ಮಾಡ್ಬೋದು. ವಾಷಬಲ್. ಇದರಲ್ಲಿ ಏಜ್ ಲಿಮಿಟ್ಸ್ ಯಾವುದಿಲ್ಲ. ಏಜ್ ಆದವರು ಕೂರ್ಬೋದು, ಸಣ್ಣ ಮಕ್ಕಳು ಸಹ ಕೂರ್ಬೋದು. ಎಲ್ಲ ಏಜ್ ಲಿಮಿಟ್ಸ್ಗೂ ಸಹ ಇದು ಆಗುತ್ತೆ. ಇದು ಬಂದು ನಿಮಗೆ 2 ಟೈಪ್ಸ್ ಇದೆ. ಇದು 6,500 ಸ್ಟಾರ್ಟಿಂಗ್ ಇದೆ. ಇದು ಬಂದು ನಿಮಗೆ 5,800 ಆಗುತ್ತೆ. ಇದು ಬಂದು ರಾಕಿಂಗ್ ಚೇರ್ಸ್, ನಿಮ್ಮ ಹಳೆ ಕಾಲದ ಸ್ವಿಂಗ್ ಚೇರ್ಸ್ ಇದೆ. ಆ ಥರದ್ದು 9,500 ಸ್ಟಾರ್ಟ್ ಆಗುತ್ತೆ. ಇದು ಕಂಪ್ಲೀಟ್ಲಿ ನಿಮಗೆ ಫುಲ್ ಸೈಡ್ ಬೆಡ್. ಇದು ಚೇರ್ ಕಮ್ ಬೆಡ್ ಆಗುತ್ತೆ. ಇದು ಆ್ಯಕ್ಚುಲಿ ಪ್ರೈಸ್ 10,500 ಆಗುತ್ತೆ ನಿಮಗೆ. ಬೇಡ, ಆ್ಯಕ್ಚುಲಿ ಇದೊಂದು ಇದು ರೇಟ್ ಬಂದು 7,500. ನಾವು ಎಕ್ಸಿಬಿಷನ್ ಆಫರ್ 6,500 ಮಾಡ್ತಾಯಿದ್ದೀವಿ. ಎಲ್ಲ ಇದೊಂದು 1,000 ರೂಪೀಸ್ ಆಫರಲ್ಲಿ ಮಾಡ್ತಾಯಿದ್ದೀವಿ. ಬಿಲ್ಡ್ ಟೆಕ್ ಎಕ್ಸ್ಪೋದಲ್ಲಿ ನಿಪಾನ್ ಪೇಂಟ್ನವರ ಸ್ಟಾಲನ್ನು ಕೂಡ ಹಾಕಿದ್ದಾರೆ. ಮಾತಾಡಿಸಬೇಕು. ನಮಸ್ತೆ ಸರ್. ನಮಸ್ತೆ. ಪ್ರಥಮ್. ಓಕೆ ಸರ್, ಈ ಸ್ಟಾಲ್ ಬಗ್ಗೆ ಹೇಳಿ ಸರ್. ನಿಪಾನ್ ಪೇಂಟ್. ಸೊ ನಿಪಾನ್ ಪೇಂಟ್ ಬಗ್ಗೆ ಹೇಳೋದಾದರೆ ಇದು ಆ್ಯಕ್ಚುಲಿ ಜಪಾನ್ ಕಂಪನಿ. ಸೊ 145 ಇಯರ್ಸ್ ಓಲ್ಡ್ ಕಂಪನಿ. ಸೊ ನಾವು ಈಗ ಇಂಡಿಯಾದಲ್ಲಿ ಲಾಂಚ್ ಆಗಿ 19 ವರ್ಷ ಆಯಿತು ಈಗ. ಸೊ ನಮ್ಮದ್ರಲ್ಲಿ ಎಲ್ಲ ರೇಂಜ್ ಪ್ರಾಡಕ್ಟ್ಸ್ ಅವೈಲೇಬಿಲಿಟಿ ಇದೆ. ಅಂದರೆ ಈಗ ಮನೆಗೆ ಪೇಂಟ್ ಇರ್ಬೋದು, ಅಥವಾ ನಿಮಗೆ ವೆಹಿಕಲ್ ಪೇಂಟ್ ಆದರೆ ವೆಹಿಕಲ್ ಪೇಂಟ್, ಮೆರೈನ್ ಪೇಂಟ್ಸ್, ಈ ಥರ ಎಲ್ಲ ಬಗೆಯ ಪೇಂಟ್ಗಳು ನಿಪಾನ್ ಪೇಂಟಲ್ಲಿ ಲಭ್ಯವಿದೆ. ಹಾಗೆ ಕಸ್ಟಮರ್ಗೆ ಈಗ ದರ, ಈಗ ಜಪಾನೀಸ್ ಟೆಕ್ನಾಲಜಿ ಅಂತ ಹೇಳಿದ ಕೂಡಲೇ ಏನಾಗುತ್ತೆ ಅಂದರೆ ಜಪಾನ್ ಕಂಪ್ನಿ ಅಂದರೆ ರೇಟ್ ಜಾಸ್ತಿ, ಆ ಥರ ಒಂದು ಮೈಂಡ್ಸೆಟ್ ಇರುತ್ತೆ. ಬಟ್ ನಮಗೆ ಈ ಕಂಪ್ನಿಯಲ್ಲಿ ಯಾವ ಥರ ಅಂದರೆ ಎಲ್ಲ ಸೆಗ್ಮೆಂಟ್ ಜನರಿಗೂ ಕೈಗೆಟುಕುವ ದರದಲ್ಲಿ ನಮ್ಮದು ಪೇಂಟ್ ಸಿಗ್ತದೆ. ವಾಟರ್ ಪ್ರೂಫಿಂಗ್ ಇರ್ಬೋದು, ಮನೆಗೆ ಪೇಂಟ್ ಮಾಡಲಿಕ್ಕಿದೆ, ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಬಗೆಯ ಪೇಂಟ್ಗಳು ನಮ್ಮ ಈ ಸ್ಟಾಲಲ್ಲಿ ಲಭ್ಯ ಇದೆ. ಯಾರು ಬಂದರೆ ಇಲ್ಲಿ ಬಂದು ನಮ್ಮ ಪ್ರಾಡಕ್ಟ್ ಇದೆಲ್ಲ ಮಾಹಿತಿ ಪಡ್ಕೊಂಡು ಹೋಗ್ಬೋದು. ಮನೆಯ ಅಂತಚಂದವನ್ನು ಹೆಚ್ಚಿಸುವಂಥ ಸೂಪರ್ ಆಗಿರುವಂಥ ಸೋಫಾ ಸೆಟ್ ಕಲೆಕ್ಷನ್ ಕೂಡ ನೀವು ಬಿಲ್ಡ್ ಟೆಕ್ ಎಕ್ಸ್ಪೋಗೆ ಬಂದ್ರಿ ಅಂತ ಹೇಳಿದರೆ ಇಲ್ಲಿ ಸಿಗ್ತಾ ಇದೆ. ಇದರ ಬಗ್ಗೆ ನಾವು ಮಾಹಿತಿಯನ್ನು ಕೇಳಬೇಕು. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನಾನು ಪೃಥ್ವಿರಾಜ್ ಅಂತ. ನಮ್ಮದು ಏಷ್ಯನ್ ವುಡ್ ಫರ್ನಿಚರ್ ಶಾಪು.
ಸುಮಾರು 47 ವರ್ಷದಿಂದ ನಾವು ಮಾರ್ಕೆಟ್ ಫೀಲ್ಡಲ್ಲಿ ಇದ್ದೇವೆ. ನಮ್ಮದು 3 ಶೋರೂಮು ಪುತ್ತೂರಲ್ಲೇ ಉಂಟು. ಸೊ ನಮ್ಮಲ್ಲಿ ಐಕೆ ಮಾಲ್ ಮತ್ತು ಹರ್ಷದ ಎದುರೊಂದು ನಮ್ಮದು ಶಾಪ್ ಉಂಟು. ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಫುಲ್ಲು ನಿಮಗೆ ಸೋಫಾ ಆಗಿರ್ಬೋದು, ಮತ್ತು ನಿಮಗೆ ವಾರ್ಡ್ರೂಬ್ ಆಗಿರ್ಬೋದು, ಬೆಡ್ರೂಮ್ ಸೆಟ್ಸ್ ಆಗಿರ್ಬೋದು, ಫುಲ್ ಕಸ್ಟಮೈಸ್ ಸಹ ಮಾಡಿಕೊಡ್ತೇವೆ. ಕಸ್ಟಮರ್ ಮನೆಯಲ್ಲಿ ಮೆಷರ್ಮೆಂಟ್ ಸಹ ತೆಗೆದು ಕಸ್ಟಮೈಸ್ ಮಾಡಿ ಪ್ರತಿಯೊಂದನ್ನು ಮಾಡಿಕೊಡೋವಂಥ ವ್ಯವಸ್ಥೆ ನಮ್ಮಲ್ಲಿ ಉಂಟು. ಇಂಟೀರಿಯರ್ ಸಮೇತ ನಾವು ಮಾಡಿಕೊಡ್ತೇವೆ. ನಮ್ಮಲ್ಲಿ ಎಲ್ಲ ಫೆಸಿಲಿಟೀಸ್ ಉಂಟು. ಎಲೆಕ್ಟ್ರಾನಿಕ್ಸು ಹಾಗೆ TV, ವಾಷಿಂಗ್ ಮಿಷಿನ್, ಫ್ರಿಡ್ಜ್, AC ಕಂಪ್ಲೀಟ್ ಒಂದು ಮನೆ ಕಟ್ಟಿ ಯಾರು ನಮ್ಮ ಶೋರೂಮ್ ಒಳಗಡೆ ಎಂಟ್ರಿ ಆದರೆ ಅವರಿಗೆ ಇಡೀ ಮನೆಗೆ ಬೇಕಾದಂಥ ಪ್ರತಿಯೊಂದು ವಸ್ತು ನಮ್ಮ ಶೋರೂಮ್ನಲ್ಲಿ ಅವೈಲೇಬಲ್ ಉಂಟು. ಈ ಎಕ್ಸ್ಪೋ ತುಂಬ ಚೆನ್ನಾಗಿದೆ. ಕಸ್ಟಮರು ಈಗ ಕ್ರೌಡ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಒಂದು ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಉಂಟು. ಈ ರೀತಿ ಎಕ್ಸ್ಪೋ ನಮ್ಮ ಪುತ್ತೂರಿಗೆ ತುಂಬ ಅವಶ್ಯಕತೆ ಉಂಟು. ಯಾಕಂದರೆ ನಮ್ಮಲ್ಲಿ ಏನುಂಟು, ಇಲ್ಲಿ ಸ್ಥಳೀಯವಾಗಿ ಇರುವಂಥ ಮಾರ್ಕೆಟ್ ಅಭಿವೃದ್ಧಿ ಆಗಲಿಕ್ಕೆ ಇದು ತುಂಬ ಒಂದು ಒಳ್ಳೆಯ ವೇದಿಕೆ. ಇದನ್ನು ಪ್ರತಿಯೊಬ್ಬರು ಉಪಯೋಗಿಸ್ಕೋಬೇಕು. ಹಾಗೆ ಕಸ್ಟಮರ್ಸು ತುಂಬ ಜನ ನಮ್ಮಲ್ಲಿ ಬಂದು ಇದರ ಬೆನಿಫಿಟ್ಸ್ನ ತಗೋಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ಳೋದು. ಬಿಲ್ಡ್ ಟೆಕ್ ಎಕ್ಸ್ಪೋಗೆ ಬಂದ್ರಿ ಅಂತ ಹೇಳಿದರೆ ಬಿಲ್ಡಿಂಗಿಗೆ ಬೇಕಾಗುವಂತಹ ಹೋಮ್ ಮೆಟೀರಿಯಲ್ಗಳು ಮಾತ್ರ ಅಲ್ಲದೆ ನಿಮಗೆ ಇಲ್ಲಿ ಸಾರಿ ಕೂಡ ಸಿಗ್ತಾ ಇರುವಂಥದ್ದು. ಸಾರಿಯ ಸ್ಟಾಲನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಮಾತಾಡಿಸ್ಬೇಕು. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ಕಾರ ಮೇಡಮ್, ನನ್ನ ಹೆಸರು ಶಂಕರ್ ಅಂತೇಳಿ. ಇಳಕಲ್ ಸಾರಿ ಇದೆ. ಇಳಕಲ್ ಸಾರಿ ಇದು ಕಸೂತಿ ಸೀರೆ. ಇದು ಇಳಕಲ್ ಸೀರೆ ಫೇಮಸ್ ಇದೆ, ವರ್ಲ್ಡ್ ಫೇಮಸ್ ಅಂತಾರೆ. ಇದು ಬ್ರ್ಯಾಂಡೆಡ್ ಸಾರಿ. ಇದಕ್ಕೆ ನೇರೇನು ಟಾರ್ಚು ಗಂಜಿ ಏನು ಬೇಕಾಗಿಲ್ಲ. ಮನೆಯಲ್ಲಿ ನಾರ್ಮಲ್ ವಾಶ್ ಮಾಡ್ಬೋದು. ಮೈಗೆ ಅಂಟ್ಕೊಳ್ಳೋದು, ಮುದ್ದೆ ಆಗೋದು, ಬಬಲ್ಸ್ ಬರೋದು ಏನಾಗಲ್ಲ. ನಾರ್ಮಲ್ ವಾಶ್ ಈಜಿಯಾಗಿ ಮಾಡ್ಬೋದು. ಮತ್ತು ಮೇಲಾಗಿ ಲೈಟ್ ವೇಟ್ ಬರುತ್ತೆ, ಒಳ್ಳೆ ಕ್ವಾಲಿಟಿ ಬಟ್ಟೆ. ಮತ್ತು ಇದೊಂದು ನೋಡಿ ಖಾದಿ ಬಟ್ಟೆ, ಖಾದಿ ಸೀರೆ ಇದೆಲ್ಲ ಖಾದಿ ಸೀರೆ. ಇದು ನಾರ್ಮಲ್ ವಾಶ್ ಮಾಡ್ಬೋದು, ಒಳ್ಳೆಯ ಸೀರೆ. ನಮ್ಮದೇ ಓನ್ ಯೂವಿಂಗ್ ಇದೆ, ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್, ನಾವೇನು ತಂದು ಮಾರೋದಿಲ್ಲ. ನಮ್ಮದು ಏನಾಗೆ ಇದೆ, ನಮ್ಗೆ ಇದೆಲ್ಲ ಹ್ಯಾಂಡ್ಲೂಮ್ ಸಾರಿ. ಕ್ವಾಲಿಟಿ ಮಾತ್ರ ಬೆಸ್ಟ್ ಕ್ವಾಲಿಟಿ ಇದೆ. ಇಳಕಲ್ ಮತ್ತು ಇದು ಖಾದಿ ಬಟ್ಟೆ, ಖಾದಿ ಸೀರೆ. ಧಾರವಾಡ ಕಸೂತಿ ಸೀರೆ ಅಂತಾರೆ ಮೇಡಮ್. ಇದೆ ನೀವು ಸಾರಿ ನೇದ್ಬಿಟ್ಟು ಆಮೇಲೆ ವರ್ಕ್ ಹಾಕ್ತೀವಿ. ಇದು ಕೂಡ ನಾರ್ಮಲ್ ವಾಶ್ ಮಾಡ್ಬೋದು. ಇದು ವರ್ಕ್ ಹಾಕಿರೋ ಪ್ರಿಂಟೆಡ್ ಅಲ್ಲ, ಇದು ವರ್ಕ್ ಇರೋದು. ಇಲ್ಲ ಹ್ಯಾಂಡ್ಲೂಮ್ ವರ್ಕ್ ಸಾರಿ ಇದೆ, ಒಳ್ಳೆ ಸಾರಿ ಉಂಟು ಮೇಡಮ್. ಇದು 1800 ಇದೆ. ಇದು ರೇಷ್ಮೆ ಬರುತ್ತೆ. ನಿಮಗೂ 5500 ಇದೆ. ಇದು ಎಲ್ಲ ರೇಷ್ಮೆ ಬರುತ್ತೆ. ಇದೆಲ್ಲ ಸೆರೆ ಬಂದು ರೇಷ್ಮೆ ಬರುತ್ತೆ. ಇಲ್ಲಿಲ್ಲ ರೇಷ್ಮೆ ಇದೆ. ಮತ್ತು ಮೇಲೆ ಇದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ, ರನ್ನಿಂಗ್ ಬ್ಲೌಸ್ ಬರಲ್ಲ. ಇದು ಬಂದುಬಿಟ್ಟು ಇದು ರನ್ನಿಂಗ್ ಬ್ಲೌಸ್ ಬರುತ್ತೆ. ಇಲ್ಲಿದೆಯಲ್ಲ ಇದು ರನ್ನಿಂಗ್ ಬ್ಲೌಸ್ ಬರುತ್ತೆ. ಇದು ಕಾಂಟ್ರಾಸ್ಟ್ ಬ್ಲೌಸು. ಇದೆಲ್ಲ ಟ್ರೆಡಿಷ್ನಲ್ ಇಳಕಲ್ ಸಾರಿ ನೋಡಿ. ಖಾದಿ ಬಂದು ನಿಮಗೆ 1800 ಮೇಡಮ್. ನೀವು ನಾರ್ಮಲ್ ಕಾಟನ್ ಆದರೆ ಇದು ತೊಗೊಳ್ಳಿ 1200. ಇದು ನಾರ್ಮಲ್ ಕಾಟನ್. ಇದು ಖಾದಿ ಕಾಟನ್. ಇದು ಖಾದಿ ಕಾಟನ್ ಬಿಟ್ಟು ಅದು 1800 ಉಂಟು. ಇದರಲ್ಲಿ ಕಮ್ಮಿ ಬೇಕಂತ 1200 ಇದೆ. ಇದು ವರ್ಕ್ ಇರೋಲ್ಲ, ಪ್ಲೇನ್ ಬರುತ್ತೆ. ಇದು ವರ್ಕ್ ಇರೋದ್ರಿಂದ ಜಾಸ್ತಿ ರೇಟು. ನಮ್ಮದು ಧಾರವಾಡ ಮೇಡಮ್. ನಮಸ್ತೆ ಸರ್. ನಮಸ್ತೆ, ನಮ್ಮ ಹೆಸರು ವೆಂಕಟೇಶ್. ಓಕೆ ಸರ್. ಇದು ಗೀಸರ್ ಬಿಸಿನೀರು ನಾರ್ಮಲ್ ನಲ್ಲಿ ಇರ್ತಲ್ಲ, ನಲ್ಲಿಲಿ ಸಿಕ್ಸ್ಬಿಟ್ಟು ನೀರು ಬಿಟ್ಟು ನೀರು ಬಂದ ಮೇಲೆ ಸ್ವಿಚ್ ಆನ್ ಮಾಡ್ರೆ ನಿಮಗೆ ಬಿಸಿನೀರು ಬರ್ತಾ ಇದೆ ಕಂಟಿನ್ಯೂ. ನೋಡಿ 5 ನಿಮಿಷ ಒಂದು ಕೊಡ ತುಂಬುತ್ತೆ. 1 ಗಂಟೆ ಮೇಲೆ ಇದರಲ್ಲಿ 12 ಪ್ಯಾಕೆಟ್ ತುಂಬುತ್ತೆ. ಇದು ಫಿಟ್ ಮಾಡೋಕೆ ಪ್ಲಂಬರ್ ಫಿಟ್ಟಿಂಗ್ ಅದು ಕೆಲಸ ಇಲ್ಲ. ಜಸ್ಟ್ ಒಂದು ಸ್ಕ್ರೂ ಆಗಿಬಿಟ್ರೆ ಆಯಿತು. 2 ಸ್ಕ್ರೂ ಇರ್ತಲ್ಲ, ಆ ಥರ ಸ್ಕ್ರೂ ಆಗಿಬಿಟ್ರೆ ಆಯಿತು, ಮುಗೀತು. ನೀರಿಲ್ಲ ಅಂದರೆ ಆಟೋಮೆಟಿಕ್ ಆಫ್ ಆಗುತ್ತೆ ಬೇಗ. ಡಿಸ್ಕೌಂಟ್ ಹೋಗಿ 2200 ಇರುತ್ತೆ. ಇವಾಗ ಡಿಸ್ಕೌಂಟ್ 2200. ಇಲ್ಲೇ ಕೊಡ್ತೀರಾ, ಬೇರೆ ಕಡೆನೂ ಕಳಿಸ್ಬಿಡ್ತಾರೆ ಕೊರಿಯರಲ್ಲಿ. ಹಾಂ, ನಂಬರ್ ಬೇಕಂದ್ರೆ ನೋಟ್ ಮಾಡಿ, 9441359556. ಯಾವುದೇ ಶುಭ ಕಾರ್ಯಕ್ರಮ ಇದೆ, ಹೀಗೇನೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಹೆಣ್ಣು ಮಕ್ಕಳು ಸಾರಿಗೆ ಮ್ಯಾಚಿಂಗ್ ಆಗಿರುವಂತಹ ಜುಮ್ಕಾ ಇರಬೇಕು, ಈ ಥರ ಯೋಚನೆಯನ್ನು ಮಾಡ್ತೀವಿ. ಸರ ಇರಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ನೀವು ಬಿಲ್ಡ್ ಟೆಕ್ ಎಕ್ಸ್ಪೋಗೆ ಬಂದ್ರಿ ಅಂತ ಹೇಳಿದರೆ ಇಲ್ಲಿ ನಿಮಗೆ ಆಕ್ಸೆಸರೀಸ್ ಕೂಡ ಸಿಗ್ತಾ ಇರುವಂಥದ್ದು. ಮಾತಾಡಿಸ್ಬೇಕು. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನನ್ನ ಹೆಸರು ಆಶಾ ಅಂತ ಹೇಳಿ. ಐಮ್ ಫ್ರಮ್ ಮೈಸೂರು, ಜಾನು ಜ್ಯುವೆಲರಿ ವರ್ಲ್ಡ್ ಅಂತ ಹೇಳಿ. ಲೈಕ್ ನಮ್ಮ ಶಾಪಲ್ಲಿ ಸ್ಪೆಷಾಲಿಟಿ ಏನಿದೆ ಅಂತ ಹೇಳಿದ್ರೆ ಇದೆಲ್ಲ ನಿಮಗೆ ಪ್ರೀಶಿಯಸ್. ಲೈಕ್ ಸ್ವರಸ್ಕಿ ಪೋಲ್ ಇರ್ಬೋದು, ಛತಮ್ ರೂಬಿ, ಛತಮ್ ಜೇಡ್ ಆ್ಯಂಡ್ ಕೋರಲ್, ಎವ್ರಿಥಿಂಗ್ ಇಸ್ ಎ ಪ್ರೀಶಿಯಸ್. ಲೈಕ್ ಇನ್ನೊಂದಂದರೆ ನಾನು ಬೇರೆಯವ್ರ ಹತ್ರ ಬೈ ಮಾಡಲ್ಲ, ಐ ವಿಲ್ ಡೂ, ನಾನೇ ಮೇಕರ್, ಓನ್ ಮೇಕರು. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ ನನ್ನ ಹತ್ರ 1 ಗ್ರಾಮ್ ಗೋಲ್ಡ್ ಇಲ್ಲ, ಪ್ಯೂರ್ ಪಂಚಲೋಹ ಬರುತ್ತೆ. ಬ್ಯಾಂಗಲ್ಸ್, ಮಾಂಗಲ್ಯ ಚೈನು, ನೆಕ್ಲೇಸಸ್ ಎಲ್ಲ ಬೀಡ್ಸ್, ಹಾರಸು ಆ್ಯಂಡ್ ಹಿಯರಿಂಗ್ಸ್ ಕೂಡ ಬ್ರಾಸಲ್ಲೇ ಇರುತ್ತೆ. ಲೈಕ್ ನೀವು ಎಷ್ಟು 8 to 10 ಇಯರ್ಸ್ ಇದ್ರೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಇಟ್ಸ್ ಎ ವೆರಿ ಟ್ರೆಂಡಿ ಆ್ಯಂಡ್ ಯೂನಿಕ್ ಕಲೆಕ್ಷನ್ಸ್ ಅಂತ ಹೇಳ್ತೀನಿ. ಎಸ್, ಇದು ತುಂಬ ಚೆನ್ನಾಗಿ ಲೈಕ್ ಆಪರ್ಚುನಿಟೀಸ್ ಕೊಡ್ತಿದೆ ನನಗೆ. ಲೈಕ್ ಬನ್ನಿ ಮೇಡಮ್, ನಿಮ್ಮದು ಒಂದು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇಟ್ಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿ. ಸೊ ಐ ಜಸ್ಟ್ ಅಟೆಂಡೆಡ್. ಐ ವಿಲ್ ಎಕ್ಸ್ಪೆಕ್ಟ್ ಮೋರ್ ಬರ್ತಾರೆ ಬಯಸ್ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಮೇಡಮ್. ಇಲ್ಲಿ ನೋಡಿ ಇಷ್ಟ ಆಗಿರುತ್ತೆ, ಪರ್ಚೇಸ್ ಮಾಡದೇ ಹೋಗಿರ್ತಾರೆ. ಬಟ್ ಅವರಿಗೆ ಮತ್ತೆ ಬೇಕು ಅಂತ
ಹೇಳಿದರೆ ಹೇಗೆ? ಯಾ ಡೆಫಿನೆಟ್ಲಿ ಲೈಕ್ ಐ ಹ್ಯಾವ್ ಅ ವಿಸಿಟಿಂಗ್ ಕಾರ್ಡ್ ಆ್ಯಂಡ್ ತುಂಬ ಜನ ಏನು ಮಾಡ್ತಾರೆ ಫಸ್ಟ್ ನೋಡ್ತಾರೆ ನನ್ನ ಐಟಮ್ಸ್ನ. ರೆಗ್ಯುಲರ್ ಕಸ್ಟಮರ್ಸು ದೇ ವಿಲ್ ಆರ್ಡರ್ ಬೈ ಆನ್ಲೈನ್ ಮ್ಯಾಮ್. ಆನ್ಲೈನ್ ಫೆಸಿಲಿಟೀಸ್ ಕೂಡ ಇದೆ. ನಾಟ್ ಓನ್ಲಿ ಕರ್ನಾಟಕ, ಎಂಟೈರ್ ಸ್ಟೇಟ್ ಆ್ಯಂಡ್ ಔಟ್ ಆಫ್ ಕಂಟ್ರೀಸ್ ಕೂಡ ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಂಡ್ರೆ ವಿಲ್ ಸಪ್ಲೈಟ್. ಬಿಲ್ಡ್ ಟೆಕ್ ಎಕ್ಸ್ಪೋಗೆ ಬಂದ್ರಿ ಅಂತ ಹೇಳಿದರೆ ನಿಮಗೆ ಇಲ್ಲಿ ಫುಡ್ ಸ್ಟಾಲ್ ಕೂಡ ಸಿಗ್ತಾ ಇರುವಂಥದ್ದು. ಇಲ್ಲಿ ನಿಮಗೆ ಆಯಿಲನ್ನು ಉಪಯೋಗಿಸದೆ ತಿಂಡಿಗಳನ್ನು ಕರಿಯೋದು ಹೇಗೆ ಅನ್ನೋದ್ರನ್ನು ಇಲ್ಲಿ ನಿಮಗೆ ಮಿಷಿನನ್ನು ಇಟ್ಟಿದ್ದಾರೆ. ಎಸ್, ಮಾತಾಡಬೇಕು. ನಮಸ್ತೆ, ನಿಮ್ಮ ಹೆಸರು? ಗಿರೀಶ್ ಅಂತ ಮೇಡಮ್. ಇದು ವಿತೌಟ್ ಆಯಿಲಲ್ಲಿ ಫ್ರೈ ಮಾಡೋದು ನೋಡಿ. ಜಸ್ಟು ಇದೆಲ್ಲ ಎಣ್ಣೆಲಿ ಕರಿತೀರಲ್ವ ನಿಮ್ಮ ಮನೆಯಲ್ಲಿ, ಎಣ್ಣೆ ಇಲ್ಲದೇ ಡೈರೆಕ್ಟಾಗಿ ಇದರಲ್ಲಿ ಹಾಕೋದಷ್ಟೇ. ಈ ಥರ ಕ್ಯಾಪ್ ಇರುತ್ತಲ್ಲ, ಇದನ್ನು ಕ್ಲೋಸ್ ಮಾಡಿದ್ರೆ ಅದೇ ಆಟೋಮೆಟಿಕ್ ಫ್ರೈ ಆಗಿ ಆಚೆ ಬಂದುಬಿಡುತ್ತೆ. ಈ ಥರ ಒಂದು 70-80 ಐಟಮ್ಸ್ ಎಲ್ಲ ಮಾಡ್ಕೋಬೋದು ನೋಡಿ. ಹಸಿ ಆಲೂಗಡ್ಡೆ ಕಟ್ ಮಾಡಿ ಹಾಕಿದ್ರೆ ಫಿಂಗರ್ ಚಿಪ್ಸು, ಬನಾನಾ ಚಿಪ್ಸು, ಪಾಪ್ಕಾರ್ನು, ಪಾಪಡು, ಕರ್ಡ್ ಚಿಲ್ಲಿ, ಬ್ರೆಡ್ ರೋಸ್ಟು, ಬಾದಾಮಿ, ಗೋಡಂಬಿ, ಗ್ರೀನ್ ಪೀಸು, ಮೂಂಗ್ ದಾಲು, ಕಡಲೆಕಾಳು, ಕಾಫಿ ಬೀನ್ಸು, ಅವಲಕ್ಕಿ ರೋಸ್ಟು, ಬೆಳ್ಳುಳ್ಳಿ ರೋಸ್ಟು ಎಲ್ಲದೂ ಮಾಡ್ಕೋಬೋದು ನೋಡಿ. ಫ್ರೈ ಆಗಿ ಅದೇ ಮೇಲ್ಗಡೆ ಬರ್ತಾ ಇರುತ್ತೆ. ನಿಮಗೆ ಬರುವಾಗ ಡೀಪ್ ರೋಸ್ಟ್ ಬೇಕು ಅಂದರೆ ಈ ಥರ ಸೈಡ್ ಕಾರ್ನರಲ್ಲಿ ಒಂದು ಸ್ಟಿಕ್ ಇಟ್ಕೊಂಡ್ರೆ ಒಳಗಡೆ ಡೀಪ್ ರೋಸ್ಟ್ ಆಗ್ತಾ ಇರುತ್ತೆ. ನಿಮ್ಗೆ ಇಷ್ಟೇ ರೋಸ್ಟು ಇಷ್ಟೇ ಫ್ರೈ ಸಾಕು ಅಂದರೆ ಈ ಸ್ಟಿಕ್ ಇರುತ್ತಲ್ಲ ಎತ್ಬಿಟ್ರೆ ಎಲ್ಲ ಆಚೆ ಬಂದುಬಿಡುತ್ತೆ ನಿಮಗೆ. ವಿತೌಟ್ ಎಣ್ಣೆನೇ ಬೇಕಾಗಿಲ್ಲ ನಿಮಗೆ. ಹಾಗೆ ನೋಡಿ, ಮನೆಯಲ್ಲೆಲ್ಲ ದೊಡ್ಡ ದೊಡ್ಡ ಹಪ್ಪಳ ಇರುತ್ತಲ್ಲ, ಅಕ್ಕಿ ಹಪ್ಪಳ, ರಾಗಿ ಹಪ್ಪಳ, ಗೋಧಿ ಹಪ್ಪಳ, ಉದ್ದಿನ ಹಪ್ಪಳ, ಮಸಾಲ ಹಪ್ಪಳ, ಯಾವುದೇ ಹಪ್ಪಳ ಆಗಲಿ ಈ ಥರ ನೇರವಾಗಿ ಹಾಕಿದ್ರೆ ಹೋಗಲ್ಲ ನಿಮಗೆ. ಫೋಲ್ಡ್ ಮಾಡಿದರೆ ಕಟ್ಟಾಗಿ ಹೋಗುತ್ತೆ. ಮನೆ ಹಪ್ಪಳ ಗಟ್ಟಿ ಇರುತ್ತಲ್ಲ, ಈ ಥರ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡಾಗ ಏನಾಗುತ್ತೆ, ಯಾವುದೇ ಹಪ್ಪಳ ಆಗಲಿ ಎಷ್ಟೇ ಗಟ್ಟಿ ಇರಲಿ ಫುಲ್ ಸ್ಮೂತ್ ಆಗುತ್ತೆ, ಮೆತ್ತಗಾಗುತ್ತೆ. ಫೋಲ್ಡ್ ಮಾಡಿ ಒಳಗಡೆ ನಾನು ಡೆಮೋ ಪರವಾಗಿ ಒಂದು ಹಾಕ್ತಾಯಿದ್ದೀನಿ. ಮನೇಲಿ 5-6 ಹಪ್ಪಳ ಒಟ್ಟಿಗೆ ಹಾಕ್ಕೋಬೋದು. 6 ಹಪ್ಪಳ ಹಾಕಿದ್ರೂ 30 ಸೆಕೆಂಡಲ್ಲಿ ಆಗುತ್ತೆ. ಒಂದು ಹಪ್ಪಳ ಹಾಕಿದ್ರೂ 30 ಸೆಕೆಂಡ್ ಒಳಗಡೆ ಹೋಗುತ್ತೆ ವಿತೌಟ್ ಎಣ್ಣೆ. ಹಾಗೆ ನೋಡಿ, ಪಾನಿಪುರಿ ಈ ರೋಡ್ ಸೈಡಲ್ಲೆಲ್ಲ ತಿಂತಾ ಇರ್ತೀರ, ಯಾವ ಎಣ್ಣೆಲಿ ಯಾವಾಗ ಕರೆದಿರ್ತಾರೋ ಗೊತ್ತಿರಲ್ಲ. ವಿತೌಟ್ ಎಣ್ಣೆಯಲ್ಲಿ ಮನೆಯಲ್ಲೇ ಮಾಡ್ಕೋಬೋದು. ಈ ಥರ ಚಿಪ್ಸ್ ಹಾಕಿದ್ರೆ ಪಾನಿಪುರಿ ಎಲ್ಲ ರೆಡಿ ಆಗೋಗುತ್ತೆ. ಹಾಗೆ ನೋಡಿ, 90% ಆಗೋಯ್ತು. ಅವ್ರು 10% ಉಲ್ಟಾ ಹಾಕ್ಕೊಂಡ್ರೆ 100% ಆಗೋಗುತ್ತೆ ನಿಮಗೆ. ಮೇಡಮ್ ಇದು ನಿಮಗೆ 3990 ಇದೆ. ಇಲ್ಲೇ ತೊಗೊಂಡ್ರೆ ನಿಮಗೆ 2790 ಆಗುತ್ತೆ ಮೇಡಮ್. 1200 ರುಪೀಸ್ ಆಫರ್ ಇರುತ್ತೆ ನಿಮಗೆ. 5 ವರ್ಷ ಗ್ಯಾರಂಟಿ ವಾರಂಟಿ ಎಲ್ಲ ಇರುತ್ತೆ ನಿಮಗೆ. 1 ವರ್ಷ ಗ್ಯಾರಂಟಿ ಇರುತ್ತೆ, 4 ವರ್ಷ ವಾರಂಟಿ ಇರುತ್ತೆ ನಿಮಗೆ. ಹಾಗೆ ನೋಡಿ, ಪಾನಿಪುರಿ ಕೂಡ ಇದರಲ್ಲೇ ಮಾಡ್ಕೋಬೋದು ವಿತೌಟ್ ಎಣ್ಣೆನೇ ಬೇಕಾಗಿಲ್ಲ. ಎಣ್ಣೆ ಇಲ್ಲದೇ ಎಲ್ಲದೂ ಮಾಡ್ಕೋಬೋದು. ಥ್ಯಾಂಕ್ ಯು. ಆಕ್ವಾ ಸೊಲ್ಯೂಷನ್ ಇಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್ನವರ ಸ್ಟಾಲನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಇದು ಹೆಡ್ ಆಫೀಸ್ ಒಂದು ಬ್ಯಾಂಗ್ಳೂರು. ನಾವು ಸುಳ್ಯ ಮತ್ತು ಬೇರೆ ಬೇರೆ ಕಡೆಯಲ್ಲಿ ನಮ್ಮದು ಬ್ರ್ಯಾಂಚ್ಗಳಿದೆ. ಅದೇ ರೀತಿ ಇತ್ತೀಚೆಗೆ ನಮ್ಮ ಮಡಿಕೇರಿ ತಾಲೂಕು ಊರುಬೇಲಿನಲ್ಲಿ ಒಂದು ಮಿನರಲ್ ವಾಟರ್ ಕಂಪನಿ ಕೂಡ ಓಪನ್ ಮಾಡಿದ್ದೀವಿ. ಅದರ ಹೆಸರು ಸ್ಫೂರ್ತಿ ಅಂತ. ಅಲ್ಲಿ ಅದರ ಒಂದು ಪ್ರಾಡಕ್ಟ್ ಇಲ್ಲಿ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ ನೋಡಿ. ಡಿಸ್ಟಿಲ್ಡ್ ವಾಟರ್ ಇದೆ, ಅದು ಎಕ್ವಾನಿಸ್ ಬೇವರೇಜಿನ ಪ್ರಾಡಕ್ಟ್. ಈ ಎಕ್ವಾ ಸೊಲ್ಯೂಷನ್ ಏನಿದೆ, ಇದು 2003 ಓಪನ್ ಆದಂಥ ಕಂಪ್ನಿ. ಇಲ್ಲಿ ನಾವು ನೀರಿಗೆ ಯಾವ ಸಮಸ್ಯೆ ಇದ್ದರೂ, ನೀರಲ್ಲಿ ಯಾವ ಸಮಸ್ಯೆ ಇದ್ದರೂ ಅದಕ್ಕೆ ನಾವು ಆ ಟೆಸ್ಟ್ ರಿಪೋರ್ಟ್ ಪ್ರಕಾರ ಸೊಲ್ಯೂಷನ್ಗಳು ಕೊಡ್ತಾ ಹೋಗ್ತೀವಿ ನಾವು. ಉದಾಹರಣೆಗೆ ನೋಡಿ, ಈಗ ನಾವಿಲ್ಲಿ 2 ನೀರು ಇಟ್ಟಿದ್ದೀವಿ ನೋಡಿ. ಇದು ಸುಮಾರಾಗಿ ಬಾವಿ ನೀರು ತಟ್ಕೊಳ್ಳಿ ಅಥವಾ ಬೋರಲ್ಲಿ ಬರುವ ನೀರು. ಇದಕ್ಕೆ ನಾವು ಇವಾಗ ಸ್ಯಾಂಡ್ ಫಿಲ್ಟರ್ ಅಂತ ಹೇಳ್ತೀವಿ. ನಾವು ಈ ಬೋರ್ವೆಲ್ ನೀರು ಅಥವಾ ಈ ಅಶುದ್ಧ ನೀರನ್ನು ಈ ಫಿಲ್ಟರ್ಗಳ ಮೂಲಕ ಪಾಸ್ ಮಾಡಿದಾಗ ಎಲ್ಲ ಏನು ನಾವು ಅದನ್ನು ಈ ಕಸ ಕಡ್ಡಿ ಅಥವಾ ಮಡ್ಡು ಈ ಕಲರ್ ಇರುತ್ತಲ್ಲ, ಇದು ಎಲ್ಲ ಇಲ್ಲಿ ಸೆಟ್ಲಾಗಿ ಫಿಲ್ಟ್ರಾಗಿ ಹೊರಗಡೆ ಈ ಥರ ಕ್ಲಿಯರ್ ನೀರು ಬರುತ್ತೆ. ಇದು ಈಗಾಗಲೇ ದೇಶದ ಬೇರೆ ಬೇರೆ ಭಾಗಗಳಿದೆ. ಈಗ ನಾವು ಇತ್ತೀಚೆಗೆ ನಮ್ಮ ಊರಲ್ಲಿ ಸಮಸ್ಯೆ ಜಾಸ್ತಿ ಇದೆ. ಇಲ್ಲಿ ಬೋರೆಲ್ಲ ನೀರು ಸ್ಟೋರ್ ಮಾಡಿದರೆ ಸುಮಾರು ಅರ್ಧ ಗಂಟೆ 1 ಗಂಟೆ ಆದಮೇಲೆ ಆ ಕಲರ್ ಈ ಥರ ಕಲರ್ ಚೇಂಜ್ ಆಗುತ್ತೆ, ಯೆಲ್ಲೋಯಿಶ್ ಆಗುತ್ತೆ. ಅದರಲ್ಲಿ ಬಟ್ಟೆ ವಾಶ್ ಮಾಡೋದಿರ್ಬೋದು, ಏನು ಮಾಡಿದರೂ ಕೂಡ ಆ ಬಟ್ಟೆಗಳು ಕೂಡ ಕಲರ್ ಅಂಟ್ಕೊಳ್ಳುತ್ತೆ. ಅದಕ್ಕೂ ಒಂದು ಟ್ರೀಟ್ಮೆಂಟ್ ಬರುತ್ತೆ. ಅದಕ್ಕೆ ನಾವು ನೀರಲ್ಲಿರೋ ಕಬ್ಬಿಣಾಂಶ ತೆಗಿಯೋಕ್ಕೆ ಐರನ್ ರಿಮೂವಲ್ ಫಿಲ್ಟರ್ ಅಂತ ಹೇಳ್ತೀವಿ. ಈ ಥರ ಬರುತ್ತೆ. ಇವಾಗ ಫಸ್ಟು ಈ ಮಡ್ಡೆ ಏನಿದೆ ಅದು ಇಲ್ಲೇ ಹೋದರೆ ಕಲರ್ ಬಂದ್ಬಿಟ್ಟು ಇದರಲ್ಲಿ ಹೋಗುತ್ತೆ. ಇದು ನೀರಲ್ಲಿರುವಂಥ ಕಬ್ಬಿಣದ ಅಂಶವನ್ನು ತೆಗೆದಾಗುತ್ತೆ. ಅದೊಂದು ಟ್ರೀಟ್ಮೆಂಟ್ ಇಲ್ಲಿ ಲೋಕಲ್ಗೆ ಬಂದಾಗ. ಆಮೇಲೆ ಕೆಲವು ಕಡೆ ನೀರು ತುಂಬ ಹಾರ್ಡಾಗಿರುತ್ತೆ ನೋಡಿ. ಉದಾಹರಣೆ, ನೀರನ್ನು ಬಿಸಿ ಮಾಡಿದಾಗ ಪಾತ್ರೆ ತಳದಲ್ಲೆಲ್ಲ ವೈಟ್ ಕೂತ್ಕೊಳ್ತೆ ನೋಡಿ. ಅಥವಾ ಬಾತ್ರೂಮ್ಗಳಲ್ಲಿ ಟೈಲ್ಸ್ಗಳನ್ನ ವೈಟ್ ಪ್ಯಾಚ್ಗಳು, ಅದನ್ನು ರಿಮೂವ್ ಮಾಡೋಕ್ಕೆ ವಾಟರ್ ಸಾಫ್ಟ್ನರ್ ಅಂತ ಹೇಳ್ತೀವಿ ನೋಡಿ, ವಾಟರ್ ಸಾಫ್ಟ್ನಿಂಗ್ ಪ್ಲ್ಯಾಂಟ್. ಇದು ನೀರಲ್ಲಿರುವಂಥ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಮ್. ಯಾವುದು ನಾವು ಹಾರ್ಡ್ ವಾಟರ್ ಅಂತ ಹೇಳ್ತೀವಿ ನೋಡಿ. ಇಲ್ಲಿ ಹೇಳ್ತಾ ಗ್ರಾಮೀಣ ಭಾಷೆಯಲ್ಲಿ ಏನು ಬಟ್ಟೆ ಒಗೆದ್ರೂ ಬಟ್ಟೆ ಕ್ಲೀನ್ ಆಗೋಲ್ಲ, ಅಥವಾ ತಲೆ ಸ್ನಾನ ಮಾಡಿದರೆ ಕೂದಲೆಲ್ಲ ಅಂಟಂಟಾಗುತ್ತೆ ಅಂತ ಹೇಳ್ತಲ್ಲ, ಆ ಅಂಶಗಳನ್ನ ಇದು ವಾಟರ್ ಸಾಫ್ಟ್ನರ್ ತೆಗೆದಾಗುತ್ತೆ. ಇದು ಜನರಲ್ ಫಿಲ್ಟ್ರೇಷನ್. ಆಮೇಲೆ ಕುಡಿಯೋ ನೀರಿಗೋಸ್ಕರ ನಾವು ಈ ಥರ ನೋಡಿ, ಇದು ಕುಡಿಯೋ ನೀರಿನ ಫಿಲ್ಟ್ರ್ಗಳು.
ಇದು ಈ ಸಿಸ್ಟಮ್ಗಳು ಹೋಟೆಲ್ಗಳಿಗೆಲ್ಲ ಯೂಸ್ ಮಾಡ್ತೀವಿ. ನಮ್ಮಲ್ಲಿ ವಾಟರ್ ಫಿಲ್ಟ್ರಲ್ಲಿ 3 ಥರ ಇದೆ. ಡೊಮೆಸ್ಟಿಕ್ ಅಪ್ಲಿಕೇಶನ್ ಒಂದು ಬರುತ್ತೆ, ಕಮರ್ಷಿಯಲ್ ಅಂದರೆ ಹೋಟೆಲು, ಸ್ಕೂಲು, ಕಾಲೇಜುಗಳು ಬರುತ್ತೆ, ಇನ್ನೊಂದು ಇಂಡಸ್ಟ್ರಿಯಲ್ ವಾಟರ್ ಪ್ಯೂರಿಫಿಕೇಷನಲ್ಲಿ ಬರುತ್ತೆ. ಇದೆಲ್ಲ ಈಗ ಹೋಟೆಲ್ಗಳಿಗೆ ಯೂಸ್ ಆಗುತ್ತೆ ನೋಡಿ. ಮನೆಗಳಿಗೆಲ್ಲ ಆ ಥರ ಫಿಲ್ಟರ್ಗಳು ಯೂಸ್ ಮಾಡ್ತೀವಿ, ಅಲ್ಲಿ ಇದೆ ನೋಡಿ, ಆ ಥರ ಫಿಲ್ಟರ್ ಮನೆಗಳಿಗೆ ಯೂಸ್ ಮಾಡ್ತೀವಿ. ಇನ್ನು ನಾವು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಗಳಿಗೆ ನೋಡಿ ಆ ಥರ ದೊಡ್ಡ ದೊಡ್ಡ ಫಿಲ್ಟರ್ಗಳನ್ನು ಯೂಸ್ ಮಾಡ್ತೀವಿ. ಆಮೇಲೆ ಮಿನರಲ್ ವಾಟರ್ ಕಂಪನಿ ಕೂಡ ನಾವು ಸೆಟಪ್ ಮಾಡಿ ಕೊಡ್ತೀವಿ. ಮಿನರಲ್ ವಾಟರ್ ಕಂಪನಿಗಳಿಗೆ ಆ ಥರ ಪ್ಲಾಂಟ್ಗಳು ಬರುತ್ತೆ ನೋಡಿ, ಎಲ್ಲ ಸಿಸ್ಟಮ್ಗಳು. ಅಂದರೆ ಇಲ್ಲಿ ನಾವು ವಾಟರ್ ಟ್ರೀಟ್ಮೆಂಟಿಗೆ ಏನು ಪ್ರಾಬ್ಲಮ್, ವಾಟ್ರಲ್ಲಿ ಏನು ಪ್ರಾಬ್ಲಮ್ ನಾವು ಸೊಲ್ಯೂಷನ್ ಇದೆ. ಇನ್ನೊಂದು ನೋಡಿ ಈ ಥರ, ಇದು ಕುಡಿಯೋ ನೀರು. ಇದರಲ್ಲಿ ನಾವು ಆಲ್ರೆಡಿ ಒಳಗಡೆ ಆ ಥರ ಫಿಲ್ಟರ್ಗಳು ಫಿಟ್ ಆಗಿರುತ್ತೆ. ನಾವು ಟ್ಯಾಪ್ ನೀರಿಗೆ ಯೂನಿಟನ್ನು ಫಿಟ್ ಮಾಡಿದರೆ ಫಿಲ್ಟ್ರ್ ಆಗಿ ಇದು ಕುಡಿಯೋ ನಾರ್ಮಲ್ ನೀರು. ಆಮೇಲೆ ಇದರಲ್ಲಿ ಬಿಸಿನೀರು ಕೂಡ ಬರುತ್ತೆ, ಹಾಟ್ ವಾಟರ್. ಆಮೇಲೆ ಕೋಲ್ಡ್ ವಾಟರ್ ಬೇಕಾದ್ರೆ ಕೋಲ್ಡ್ ವಾಟರ್ ಬರುತ್ತೆ. ಆ ಥರ ಯಾವ ಥರದ ಸಿಸ್ಟಮ್ ಬೇಕಂದ್ರೂ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಇದು ಸುಳ್ಯದ ಬ್ರ್ಯಾಂಚಿನ ಒಂದು ಕೌಂಟ್ರ್ ನಾವು ಇಲ್ಲಿ ಹಾಕಿರೋದು. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಅನ್ನಪೂರ್ಣ ಸತೀಶ್ ಅಂತ. ಅನು ಗಾರ್ಮೆಂಟ್ಸ್ ಭದ್ರಾವತಿಯಲ್ಲಿದೆ ನಂದು ಗಾರ್ಮೆಂಟ್ಸ್ ಮ್ಯಾನುಫ್ಯಾಕ್ಚರರ್ ನಾನು. ನನ್ನ ಹತ್ರ ಇವತ್ತು ಬಿಲ್ಟೆಕ್ನವರು ನನಗೆ ಯಾವಾಗಲೂ ಇನ್ವೈಟ್ ಮಾಡ್ತಾರೆ. ನಾನು ಬರ್ತೀನಿ. ಎಕ್ಸಲೆಂಟ್ ಬಿಸ್ನೆಸ್ ಆಗುತ್ತೆ ನಂದು. ಅಂದರೆ ನನಗೆ ಹೋಮ್ ಡೆಕೋರ್ ಅಂದರೆ ಮನೆಯಲ್ಲಿ ಏನು ಬೆಡ್ರೂಮ್ಗೆ ಸೋಫಾ, ಹಾಗೆ ನನಗೆ ಬೆಡ್ಶೀಟ್ಸ್ಗಳು, ಈ ಥರ ಕಂಫರ್ಟರು ಎಲ್ಲ ಮ್ಯಾಚಿಂಗ್ ಒಂದು ರೂಮಿಗೆ ಏನು ಕಾನ್ಸೆಪ್ಟ್ ಇರುತ್ತೆ ಆ ಥರ ನಾನು ರೆಡಿ ಮಾಡಿ ಕೊಡ್ತೀನಿ. ಹಾಗಾಗಿ ನನಗೆ ಯಾವಾಗಲೂ ಬಿಸ್ನೆಸ್ಗೆ ಇಲ್ಲಿ ಕರೀತಾರೆ, ನಾನು ಬರ್ತಿದ್ದೀನಿ. ಹೌದು, ಮ್ಯಾನುಫ್ಯಾಕ್ಚರಿಂಗ್ ಇದೆ ನಮ್ಮದೇ. ಆಮೇಲೆ ಬೆಡ್ಶೀಟ್, ಫಿಟ್ಟೆಡ್ ಬೆಡ್ಶೀಟ್ಸ್ ಎಲಾಸ್ಟಿಕ್ ಹಾಕಿ ಕೊಡ್ತೀವಿ. ಏನು ಯಾವುದ್ಯಾವುದು ಕಿಂಗು, ಸೂಪರ್ ಕಿಂಗು, ಹಾಗೆ ಕ್ವೀನ್ ಸೈಜು, ಹಾಗೆ ಸಿಂಗಲ್ಲು, ದಿವಾನ್ ಸೆಟ್ಸು ಎಲ್ಲ ಮಾಡಿ ಕೊಡ್ತೀವಿ. ಯಾರ್ಯಾರು? ಹೌದು, ಬ್ಯಾಗ್ಸ್ ಇದೆ, ಮ್ಯಾಟ್ಸ್ ಇದೆ, ಆಮೇಲೆ ಫ್ರಿಜ್ ಮೇಲೆ ಹಾಕೋ ಮ್ಯಾಟ್ಸ್ ಇದೆ. ಹಾಗೆ ಹೌದು, ಬ್ಯಾಗ್ ನಾವೇ ಮಾಡೋದು. ಹೌದು, ವೇಸ್ಟ್ ಫ್ಯಾಬ್ರಿಕ್ಸಲ್ಲಿ. ಓಕೆ, 9449778166 ಅನು ಗಾರ್ಮೆಂಟ್ಸ್ ಅಂತ. ಇನ್ಸ್ಟಾದಲ್ಲಿ ಅನು ಗಾರ್ಮೆಂಟ್ಸ್ ಅಂತ ಇದೆ, ಫಾಲೋ ಮಾಡ್ಬೋದು. ಆನ್ಲೈನಲ್ಲಿ ಕೂಡ ನಾನು ಹೌದು ಅವೈಲೇಬಲ್ ಇದ್ದೀನಿ. ಬಿಲ್ಡ್ ಟೆಕ್ ಎಕ್ಸ್ಪೋದಲ್ಲಿ ಮನೆಗೆ ಬೇಕಾಗುವಂಥ ಇಂಟೀರಿಯರ್, ಎಕ್ಸ್ಟೀರಿಯರ್ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಪ್ರದರ್ಶನ ಕೂಡ ನಡೀತಾ ಇರುವಂಥದ್ದು. ಇದರ ಜೊತೆಗೆ ಮನೆಯ ಅಂಗಳದಲ್ಲಿ ಸುಂದರವಾಗಿ ಕಾಣಿಸುವಂತಹ ಹೂವಿನ ಗಿಡಗಳ ಪ್ರದರ್ಶನ ಕೂಡ ನಡೀತಾ ಇರುವಂಥದ್ದು, ಮಾರಾಟ ಕೂಡ ನಡೀತಾ ಇದೆ. ಮಾತಾಡಿಸಬೇಕು. ನಮಸ್ತೆ ಮೇಡಮ್. ನಮಸ್ತೆ, ಪುಷ್ಪಲತಾ. ಪುಷ್ಪಗಿರಿ ನರ್ಸರಿ ನಮ್ಮದು. ಇಲ್ಲಿ ಮುರದಿಂದ 1 ಕಿಲೋಮೀಟರ್ ದೂರ ಇದೆ ನಮ್ಮದು. ಇನ್ಸ್ಟಾಗ್ರಾಮಲ್ಲಿ ಕೂಡ ಪುಷ್ಪಗಿರಿ ನರ್ಸರಿ ಅಂತ ಇದೆ. ನಮ್ಮಲ್ಲಿ ಎಲ್ಲ ಥರದ ಲೋಟಸ್ ಮತ್ತು ವಾಟರ್ ಲಿಲ್ಲಿ ವೆರೈಟಿಗಳು ಒಂದು 200 ಎಬೋನೇ ಇದೆ. ಅಂದರೆ ಲೋಟಸಲ್ಲಿ ಮತ್ತು ವಾಟರ್ ಲಿಲಿಯಲ್ಲಿ ಕೂಡ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅವರಿಗೆ ಆನ್ಲೈನ್ ಥ್ರೂ ಕೂಡ ಕಳಿಸ್ಕೊಡ್ತೇವೆ. ಅದೇ ರೀತಿ ಡೆಂಡ್ರೋಬಿಯಮ್ ಮತ್ತು ಫೆಲ್ನಾಪ್ಸಿಸ್ ಆರ್ಕಿಡ್ಗಳು ವೆರೈಟಿಗಳು ಕೂಡ ನಮ್ಮಲ್ಲಿ ಲಭ್ಯವಿದೆ. ಸೊ ಆಸಕ್ತರು ಬಂದು ನಮ್ಮಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಬೇಕಾದನ್ನು ಮನೆಗೆ ಬಂದಾಗ ನಿಮಗೆ ಪಾಟ್ ಸಮೇತ ಬೇಕಾದರೆ ಪಾಟ್ ಸಮೇತ ಕೂಡ ಸೆಟ್ ಮಾಡಿ ಕೊಡ್ಬೋದು. ಅಥವಾ ಆನ್ಲೈನಲ್ಲಿ ಹೊರಗಡೆ ಇಲ್ಲಿದ್ದವರಿಗೆ ಕೂಡ ನಾವು ಆನ್ಲೈನ್ ಥ್ರೂ ಕಳಿಸ್ಕೊಡ್ತೇವೆ. ನಮ್ಮದು ಫೋನ್ ನಂಬರೆಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲೇ ಇದೆ, ಪುಷ್ಪಗಿರಿ ನರ್ಸರಿ ಅಂತ. 9448494388 948255 ಇನ್ನೊಂದು ನಂಬರ್ ಇದೆ 9980979388. ಬಿಲ್ಡ್ ಟೆಕ್ ಎಕ್ಸ್ಪೋದಲ್ಲಿ 3SAM ಇಂಟರ್ನ್ಯಾಷನಲ್ನವರ ಬ್ಯೂಟಿಫುಲ್ ಆಗಿರುವಂಥ ಪ್ಲಾನಿಂಗ್ ಕೂಡ ಆ್ಯಡ್ ಆಗ್ತಾ ಇರುವಂಥದ್ದು. ನಮ್ಮ ಪುತ್ತೂರಿನಲ್ಲಿರುವಂಥ ಅರಿವು ಎಂಟರ್ಪ್ರೈಸಸ್ನ ಜೊತೆಗೆ ಕೈ ಜೋಡಿಸಿಕೊಂಡು ಪುತ್ತೂರಿನ ಜನರಿಗೆ ಹೊಸತನವನ್ನು ಪರಿಚಯಿಸ್ತಾ ಇದ್ದಾರೆ. ಮಾತಾಡಿಸಬೇಕು. ಒಂದು ರೀತಿಯಾಗಿ ಪುತ್ತೂರಿಗೆ ಹೊಸತನ ಅಂತ ಹೇಳ್ಬೋದು. ಇದರ ಪ್ಲಾನಿಂಗ್ ಬಗ್ಗೆ ಹೇಗೆ ಹೇಳಿ? ಇದು ಡೂಮ್ ಹೌಸ್ ಮತ್ತು ಎ ಟೈಪ್ ಹೌಸಸ್ ಅಂತೇಳಿ ನಾವು ಮಾಡೋದು ಏನಿದೆ ಅಂತ ಹೇಳಿದ್ರೆ, ಇಟ್ಸ್ ಅ ನ್ಯೂ ಜನ್ರೇಷನ್ ಆಫ್ ಮೆಟೀರಿಯಲ್ಸ್. ಇಟ್ ಇಸ್ ಕಾಲ್ಡ್ ಆಸ್ ಲೈಟ್ ಗೇಜ್ ಸ್ಟೀಲ್ ಅಂತೇಳಿ. ಲೈಟ್ ಗೇಜ್ ಸ್ಟೀಲಲ್ಲಿ ನಾವು ಡೂಮ್ ಹೌಸ್, ಎ ಟೈಪ್ ಹೌಸ್ ಮತ್ತು ಡಿಫ್ರೆಂಟ್ ವೆರೈಟೀಸ್ ಆಫ್ ದ ರೆಸಾರ್ಟ್, ಕಾಟೇಜಸ್ಗಳನ್ನೆಲ್ಲ ಡೆವಲಪ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಡೂಮ್ ಹೌಸ್. ಈಗ ನೀವು ನೋಡ್ಬೋದು, ಸುಮಾರು ರೆಸಾರ್ಟ್ಸ್ಗಳಲ್ಲೆಲ್ಲ ದೇರ್ ಇಸ್ ಅ ಹೈ ಪ್ರೀಮಿಯಮ್ ರೇಂಜ್ ಆಫ್ ರೆಸಾರ್ಟ್ಸ್ಗಳು ಬೇಕು ಅಂತ ಬರ್ತಾ ಇರ್ತಾರೆ, ಆಯಿತಾ. ಅದರಲ್ಲಿ ಡೂಮ್ ಹೌಸ್ ಈಗ ತುಂಬ ಜಾಸ್ತಿ ಅಟ್ರಾಕ್ಷನ್ ಮಾಡ್ತಾ ಇದೆ. ಈಗ ಚಿಕ್ಕಮಗಳೂರು, ಕೊಡಗು, ಸಕಲೇಶ್ಪುರ ಇಲ್ಲೆಲ್ಲ ಸುಮಾರು ನಾವು ಡೂಮ್ ಹೌಸ್ಗಳನ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಇದ್ರದ್ದು ಏನು ಅಂತ ಹೇಳಿದ್ರೆ, ಕಾಸ್ಟ್ ಈಸ್ ಆಲ್ಸೋ ನಾಟ್ ಟೂ ಮಚ್. ಒಂದು 10 ಲಕ್ಷದಲ್ಲಿ ನಾವೊಂದು ಡೂಮ್ ಹೌಸ್ಗಳನ್ನ ಇನ್ಸ್ಟಾಲ್ ಮಾಡ್ಬೋದು. ನಾವು ಹೇಳ್ಬೋದು ಅಂತ ಹೇಳಿದ್ರೆ, 1 ವರ್ಷದಲ್ಲಿ ಅದರದ್ದು ಕಾಸ್ಟಿಂಗ್ ಕೂಡ ರಿಕವರ್ ಮಾಡ್ಬೋದು. ಯಾರು ಒಳ್ಳೆ ಹೋಮ್ ಸ್ಟೇ ಮತ್ತು ರೆಸಾರ್ಟಲ್ಲಿ ನಡೀತಾರೆ, ದೇ ಆರ್ ಏಬಲ್ ಟು ಟೇಕ್ ಇಟ್. ಈಗ ನಾವು ರನ್ ಮಾಡ್ತಿರೋ ರೆಸಾರ್ಟ್ಸ್ಗಳೆಲ್ಲ, ಈಗ ಗೊತ್ತಿರೋ ರೆಸಾರ್ಟ್ಸ್ಗಳೆಲ್ಲ ಹೇಳಬೇಕು ಅಂದರೆ ಸುಮಾರು 10,000ದಿಂದ 15,000 ಪರ್ ನೈಟ್ ದೇ ಆರ್ ಚಾರ್ಜಿಂಗ್ ಇನ್ ದಿಸ್ ಕೈಂಡ್ ಆಫ್ ಡೂಮ್ ಹೌಸ್. ಇದನ್ನು ನಾವು ಪರಿಚಯಿಸಬೇಕು ಅಂತ ಬಂದಿದೆ ಇದರಲ್ಲಿ. ಇದರದ್ದು ಇನ್ನೊಂದು ಅಟ್ರಾಕ್ಷನ್ ಏನು ಅಂತ ಹೇಳಿದ್ರೆ, ವಿತಿನ್ 2 ಮಂತ್ಸ್ ನಾವು ಇದನ್ನು ಇನ್ಸ್ಟಾಲ್ ಮಾಡಿ ಕೊಡ್ತೇವೆ. ಇನ್ಸ್ಟಾಲ್ ಮಾಡಿ ಆದಮೇಲೆ
ರನ್ನಿಂಗ್ 2 ಮಂತ್ಸಿಂದನೇ ರನ್ನಿಂಗ್ ಕೂಡ ಕಾಸ್ಟಿಂಗ್ ಆಗ್ತದೆ. ಮತ್ತು ಇನ್ ಫ್ಯೂಚರಲ್ಲಿ ನಮಗೆ ಬೇಡ ಅಂತ ಹೇಳಿ ನಾವೆಲ್ಲ ಬೇರೆ ಕಡೆ ಮೂವ್ ಮಾಡಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಇದನ್ನು ಡಿಸ್ಮ್ಯಾಂಟಲ್ ಮಾಡಿ ಬೇರೆ ಕಡೆ ಕೂಡ ಶಿಫ್ಟ್ ಮಾಡ್ಕೋಬೋದು. ಇದು ಇದರದೊಂದು ಅಡ್ವಾಂಟೇಜಸ್. ಇದರಲ್ಲಿ ಒಂದು ಡೂಮ್ ಹೌಸ್ ಇದೆ, ನಿಮಗೆ ಎ ಟೈಪ್ ಹೌಸಸ್ ಇದೆ, ಮತ್ತು ಬೇರೆ ಬೇರೆ ಥರದ ಟ್ರೆಡಿಷ್ನಲ್ ಹೌಸ್ ಮಾಡಬೇಕು ಅಂತೇಳಿ ಕೂಡ ಲೈಟ್ ಗೇಜ್ ಸ್ಟೀಲಲ್ಲಿ ನಾವು ಮಾಡ್ಬೋದು. ಮತ್ತು ನಾವು ಪಾಲಿಕಾರ್ಬನೇಟ್ ಶೀಟಲ್ಲಿ ಡೂಮ್ ಹೌಸ್ ಕೂಡ ಮಾಡಿಕೊಡ್ತೇವೆ. ಎಲ್ಲಿ ರೈನ್ ಅಥವಾ ನಮಗೆ ಸ್ಕೈ ಗ್ಲೇಸಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅದು ಕೂಡ ನಾವು ಮಾಡ್ತೇವೆ. ಸೊ ದೀಸ್ ಆರ್ ಅವರ್ ಪ್ರೈಮ್ ಥಿಂಗ್ಸ್. ಇದರಲ್ಲಿ ಕಸ್ಟಮೈಸೇಷನ್ ಆಪ್ಷನ್ ಕೂಡ ಇದೆ. ಕೆಲವರು ಹೇಳ್ತಾರೆ ನನಗೆ ವೈಟ್ ಟೆನ್ಸೆಲ್ ಫ್ಯಾಬ್ರಿಕ್ ಬೇಡ ಅಂತೇಳಿ. ಆವಾಗ ನಾವೇನು ಮಾಡ್ತೀವಿ, ನಾವು ಅದಕ್ಕೆ ಶಿಂಗಲ್ಸ್ ಅಂತ ಬರ್ತದೆ, ಇಲ್ಲ ಬೇರೆ ಥರ ಮೆಟೀರಿಯಲ್ಸ್ ಇರುತ್ತೆ, ಇಲ್ಲ ಅಲ್ಯೂಮಿನಿಯಂ ಮೆಟೀರಿಯಲ್ಸ್ ಇದೆ, ಅದನ್ನು ಕೂಡ ಆ್ಯಡ್ ಮಾಡಿ ಕೊಡ್ತೇವೆ. ಅಲ್ಲಿ ಬೇರೆ ಕಡೆ ಬಂದಾಗ ನಮಗೆ ಟೈಲ್ಸ್ ಬೇಕು, ಮಂಗಳೂರು ಹಂಚೆ ಬೇಕು ಅಂತಿದ್ರೆ ಅದು ಕೂಡ ಎ ಟೈಪ್ ಹೌಸಿಗೆ ಮಾಡಿ ಕೊಡ್ತೇವೆ. ಈಗ ಇವೆಲ್ಲ ಮೊದಲೇನಿತ್ತು ಅಂತ ಹೇಳಿದ್ರೆ ನೀವು ಯುರೋಪಲ್ಲಿ ಮತ್ತು ಅಮೇರಿಕಾದಲ್ಲೆಲ್ಲ ನೋಡಿದ್ರೆ ಮೊದಲೆಲ್ಲ ನಿಮಗೆ ಮನೆ ಕಟ್ಟೋದೆಲ್ಲ ಅಲ್ಲೆಲ್ಲ ಮರದ ಸ್ಟ್ರಕ್ಚರ್ ಇರ್ತಾಯಿತ್ತು. ಈಗ ಅವರು ಕೂಡ ಈಗ ಸ್ಟೀಲಿಗೆ ಕನ್ವರ್ಟ್ ಆಗ್ತಾ ಇದ್ದಾರೆ. ದಟ್ ಕೈಂಡ್ ಆಫ್ ಲೈಟ್ ಗೇಜ್ ಸ್ಟೀಲೇ ಈಗ ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಇದು ನಿಮಗೆ ಕೋಸ್ಟಲ್ ರೀಜನಲ್ಲೇ ಆಗಲಿ ಎಲ್ಲೇ ಆಗಲಿ ನೀವು ಇದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿ ರಸ್ಟ್ ಬರೋದಿಲ್ಲ. ಆ ಸ್ಟೀಲಲ್ಲಿ ನೀವು 30-35 ವರ್ಷ ಕೂಡ ಯೂಸ್ ಮಾಡಿದ್ರು ಕೂಡ ರಸ್ಟ್ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಕೋಲ್ಡ್ ರೋಡ್ ಟೆಕ್ನಾಲಜಿಯಿಂದ ಮಾಡಿರುವಂಥ ಸ್ಟೀಲ್. ಲೈಟು ಇರುತ್ತೆ ನಾರ್ಮಲ್ಗಿಂತ, ಮತ್ತು ಹೆವಿ ಸ್ಟ್ರಕ್ಚರ್ ಸ್ಟ್ರೆಂತ್ ಕೂಡ ಇರ್ತದೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಬಂದವರೆಲ್ಲ ಇಟ್ಸ್ ನ್ಯೂ ಟೆಕ್ನಾಲಜಿ ಏನಿದೆ ಅಂತ ಅದ್ರ ಬಗ್ಗೆ ತಿಳ್ಕೊಂಡು ಹೋಗ್ತಾ ಇದ್ದಾರೆ. ಆಯಿತಾ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಅರಿವು ಟೀಮಿಂದ ಅದನ್ನೆಲ್ಲ ಬ್ಯಾಕಪ್ ತೊಗೋತಾ ಇದ್ದಾರೆ. ಸೊ ನಾವೆಲ್ಲರಿಗೂ ಒಂದ್ಸರಿ ಟಚ್ ಮಾಡಿಬಿಟ್ಟು ವಿ ಹ್ಯಾವ್ ಟು ಗೆಟ್ ಇಟ್ ಇಂಟ್ರೊಡ್ಯೂಸ್ಡ್. ಥ್ಯಾಂಕ್ ಯು. ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವಂತಹ ಸಿಮೆಂಟ್ನಿಂದ ಹಿಡಿದು ಇಂಟೀರಿಯರ್, ಎಕ್ಸ್ಟೀರಿಯರ್ ಹೀಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ನಿಮಗೆ ಅನುಕೂಲವಾಗುವಂಥ ಮಾಹಿತಿಗಳು ಬಿಲ್ಡ್ ಟೆಕ್ ಎಕ್ಸ್ಪೋಗೆ ನೀವು ವಿಸಿಟ್ ಮಾಡಿದ್ರಿ ಅಂತ ಹೇಳಿದರೆ ಸಿಗ್ತಾ ಇರುವಂಥದ್ದು. ಇದರ ಜೊತೆಗೇನೆ ಬಿಲ್ಡಿಂಗ್ಗಳಿಗೆ ಕಟ್ಟುವಂಥ ಸಂದರ್ಭದಲ್ಲಿ ಬೇಕಾಗುವಂಥ ಒಂದಿಷ್ಟು ಐಟಮ್ಗಳ ಪ್ರದರ್ಶನವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಆಗಿರುವಂಥ ಪ್ಲಾನಿಂಗ್ ಕೂಡ ಇಲ್ಲಿಗೆ ನೀವು ಬಂದ್ರಿ ಅಂತ ಹೇಳಿದರೆ ಸಿಗ್ತಾ ಇರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ 3 ದಿನಗಳ ಕಾಲ ನಡೀತಾ ಇರುವಂತಹ ಬಿಲ್ಡ್ ಟೆಕ್ ಎಕ್ಸ್ಪೋಗೆ ವಿಸಿಟ್ ಮಾಡಿ ಪುತ್ತೂರಿನ ಮಹತೋಬಾರ ಮಹಲಿಂಗೇಶ್ವರ ದೇವಾಲಯದ ಎದುರಿರುವಂತಹ ಗದ್ದಿಯಲ್ಲಿ ನಡೀತಾ ಇರುವಂತಹ ಎಕ್ಸ್ಪೋ ಇದು ಒಟ್ಟು 3 ದಿನಗಳ ಕಾಲ, ಫೆಬ್ರವರಿ 21, 22, 23 ಹೀಗೆ 3 ದಿನಗಳ ಕಾಲ ನಡೀತಾ ಇದೆ. ಹಾಗಾಗಿ ಮಿಸ್ ಮಾಡದೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.